ನಮಸ್ತೆ ವೀಕ್ಷಕರೇ, ಕೋವಿಡ್ ಕೇರ್ ಪಾಸಿಟಿವ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ಯಾಮ ಸುದರ್ಶನ್. ಏನು ಕೊರೋನಾದ ಮಹಾಮಾರಿ ಇವತ್ತು ಇಡೀ ವಿಶ್ವವ್ಯಾಪಿಯಾಗಿ ತಲ್ಲಣವನ್ನು ಸೃಷ್ಟಿಸ್ತಾ ಇರುವಂಥದ್ದು. ಈ ಹೊತ್ತಿನಲ್ಲಿ ಏನು ನಾವು ಕಾಣ್ತಾ ಇದ್ದೇವೆ, ಇವತ್ತು ಜಗತ್ತಿನಲ್ಲಿ ಯಾವ ರೀತಿಯಾದಂಥ ವಿವಿಧ ಬಗೆಯ ತಲ್ಲಣಗಳು ಕಾಣ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಯಾಕೆಂತ ಹೇಳಿದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಇವತ್ತು ತುಂಬ ಕೊರೋನಾದಿಂದಾಗಿ ಸಂಕಷ್ಟಕ್ಕೆ ಒಳಗಾಗಿರತಕ್ಕಂಥದ್ದು. ಅದರ ಜೊತೆಗೆ ಅನೇಕ ಸಲಹೆಗಳನ್ನು ಸರ್ಕಾರ ಕೊಡ್ತಾ ಇರುವಂಥದ್ದು, ಅನೇಕ ಸೂಚನೆಗಳನ್ನು ಸರ್ಕಾರ ಕೊಡ್ತಾ ಇರುವಂಥದ್ದು. ಅದನ್ನು ಪಾಲನೆ ಮಾಡ್ತಾ ಕೋವಿಡ್ನ ಗೆಲ್ಲುವ ಎಡೆಗೆ ನಾವೆಲ್ಲ ಸಾಗುತ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಒಂದಷ್ಟು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಮಾತುಗಳು ಕೇಳ್ತಾ ಬಂದಾಗ ಕಹಳೆ ನ್ಯೂಸ್ ಯೋಚನೆ ಮಾಡಿರತಕ್ಕಂಥದ್ದು ಒಂದಷ್ಟು ಸಕಾರಾತ್ಮಕವಾದಂಥ ಚಿಂತನೆಯನ್ನು ಕೊಡಬೇಕು, ಒಂದಷ್ಟು ಏನು ಪಾಸಿಟಿವಿಟಿಯನ್ನು ತುಂಬುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಸಮಾಜಕ್ಕೆ ಮಾಡಬೇಕು. ಮತ್ತು ಸಮಾಜದ ವಿವಿಧ ಸ್ತರದ ವೈದ್ಯರನ್ನು ಮೊದಲುಗೊಂಡು ಸಂಗೀತ ಇರ್ಬೋದು, ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಸಿನಿಮಾ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದ ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ. ಅವರನ್ನು ಮಾತನಾಡಿಸಬೇಕು ಮತ್ತು ಅವರ ಏನು ಅಭಿಪ್ರಾಯಗಳು ಮತ್ತು ಇಂಥದ್ದನ್ನೆಲ್ಲ ಸಂಗ್ರಹಿಸುವಂಥ ಒಂದು ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮ ಮೂಡಿ ಬರಬೇಕು ಅನ್ನುವಂಥದ್ದು ನಮ್ಮ ಯೋಚನೆ ಇರುವಂಥದ್ದು. ಸೊ ಆ ಯೋಚನೆ ಅಡಿಯಲ್ಲಿ ಈ ಕಾರ್ಯಕ್ರಮ ನಿರಂತರವಾಗಿ ಇವತ್ತು 6ನೇ ದಿನದ ಕಾರ್ಯಕ್ರಮ ಇವತ್ತು ನಡೀತಾ ಇರುವಂಥದ್ದು. ಇವತ್ತು ನಮ್ಮ ಜೊತೆಗೆ ಯಕ್ಷರಂಗದಲ್ಲಿ ವಿಶೇಷವಾಗಿ ಒಂದು ಟ್ರೆಂಡ್ ಸೆಟ್ಟರ್ ಭಾಗವತ ಅಂತೇಳಿ ನಾವು ಕರೀಬಹುದು. ಒಂದು ಟ್ರೆಂಡ್ ಅನ್ನು ಸೆಟ್ ಮಾಡಿದಂಥವರು ಪಟ್ಲ ಸತೀಶ್ ಶೆಟ್ಟರು. ಅವರ ಕಂಠದ ಮೂಲಕ ಆದರೆ ಅವರ ಕೆಲಸ ಕಾರ್ಯಗಳ ಮೂಲಕ ಯಾವ ರೀತಿ ಒಬ್ಬ ಕಲಾವಿದನಾಗಿ ಇನ್ನೊಬ್ಬ ಕಲಾವಿದನ ಕಷ್ಟವನ್ನು ಅರಿತುಕೊಂಡು ಅವರಿಗೆ ಸ್ಪಂದನೆ ಮಾಡುವುದರ ಮೂಲಕ ಅವರ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅತ್ಯಂತ ದೊಡ್ಡ ಕೆಲಸವನ್ನ ಇವತ್ತು ಕಲಾ ವಲಯದಲ್ಲಿ ಮಾಡುತ್ತಾ ಒಂದು ರೀತಿಯಲ್ಲಿ ದೇಶ ವಿದೇಶದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು ಮತ್ತು ಒಂದು ಯಕ್ಷಗಾನ ಕಲಾವಿದರಿಗೋಸ್ಕರ ಕಲಾವಿದರೇ ನಿರ್ಮಾಣ ಮಾಡಿರತಕ್ಕಂಥ ಒಂದು ಸಂಸ್ಥೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶದಲ್ಲೂ ಕೂಡ ತನ್ನ ಶಾಖೆಯನ್ನು ತೆರೆದಿದೆ ಅನ್ನುವಂಥದ್ದು ನಮ್ಮ ಕರಾವಳಿಗರಿಗೆ ಹೆಮ್ಮೆ ತರತಕ್ಕಂಥ ವಿಷಯ. ಅಂತಹ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರು ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ ಸರ್? ಆರಾಮ. ಯಕ್ಷಗಾನದ ಕ್ಷೇತ್ರ ಏನು ಕೊರೋನಾದ ಸಂಕಷ್ಟದಲ್ಲಿ ಒಳಗಾಗಿರೋದ್ರಲ್ಲಿ ಅದು ಕೂಡ ಅದು ಹೊರತಾಗಿಲ್ಲ. ಈ ಸಂದರ್ಭದಲ್ಲಿ ಒಬ್ಬ ಯಕ್ಷಗಾನ ಕಲಾವಿದನಾಗಿ ಏನು ಅನ್ನಿಸ್ತಾ ಇದೆ? ಯಕ್ಷಗಾನ ಕಲಾವಿದನಾಗಿ ನನಗೆ ಹೆಮ್ಮೆ ಇದೆ. ಆದರೆ ಈ ಪರಿಸ್ಥಿತಿ ಯಕ್ಷಗಾನ ಕಲಾವಿದರಿಗೆ ಅಂತೇಳಿ ಅಲ್ಲ, ಎಲ್ಲ ಕಲಾ ವಲಯಕ್ಕೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಅದರಲ್ಲೂ ಯಕ್ಷಗಾನ ಕಲಾವಿದರಂತೂ ತುಂಬ ಹಿಂಸೆ ಪಡ್ತಾ ಇದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ. ಕಳೆದ ವರ್ಷದಿಂದಲೂ ತುಂಬ ಕಷ್ಟಪಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಕಾರ್ಯಕ್ರಮಗಳೇ ಇಲ್ಲದಿದ್ದರೆ ಒಂದು ಆರ್ಥಿಕವಾಗಿ ಬಲವಾದ ಹಿನ್ನಡೆ, ಎರಡನೇದ್ದು ಕಲಾವಿದರ ಪರ್ಫಾರ್ಮೆನ್ಸಲ್ಲಿ ತುಂಬ ಹಿನ್ನಡೆ ಆಗುತ್ತೆ. ಕಾರ್ಯಕ್ರಮಗಳು ಇರದೇ ಇದ್ದರೆ ಯಾವುದೇ ಕಲಾವಿದನಾಗಲಿ ಅವನಿಗೆ ನಿರಂತರ ಕಾರ್ಯಕ್ರಮಗಳಿದ್ರೆ ಮಾತ್ರ ಅದು ಹರಿತವಾಗಲಿಕ್ಕೆ ಸಾಧ್ಯವೇ ಹೊರತು ಇಲ್ಲದಿದ್ದರೆ ಅದರಿಂದ ತುಂಬಾ ಪ್ರಾಕ್ಟೀಸ್ ಬಿಟ್ಟು ಹೋದಾಗ ಕಲಾವಿದನ ಏನು ಕಡಿಮೆ. ಪ್ರಾಕ್ಟೀಸ್ ಅಂತ ಹೇಳಿದ್ರೆ ರಂಗ ಬೇಕು ಅವನಿಗೆ. ಪ್ರಾಕ್ಟೀಸ್ ಈಗ ಮನೆಯಲ್ಲೂ ಸ್ವಲ್ಪ ಏನಾದರೂ ಆಚೆ ಈಚೆ ಪ್ರಾಕ್ಟೀಸ್ಗಳನ್ನು ಮಾಡಬಹುದು, ಯಾರಿಗೂ ಮಾಡಬಹುದು ಅದು. ಆದರೆ ರಂಗದಲ್ಲಿದ್ದ ಪರ್ಫಾರ್ಮೆನ್ಸ್ಗಳು ನಿರಂತರತೆ ಇದ್ರೆ ಮಾತ್ರ ಅದು ಅದಕ್ಕೆ ಹರಿತ ಸಿಕ್ಕತ್ತೆ ಅಷ್ಟೇ ಹೊರತು ಇಲ್ಲದಿದ್ದರೆ ಹಿಂದೆ ಬಂದೇ ಬರುತ್ತೆ. ಓಕೆ, ಈಗ ಸತೀಶ್ ಶೆಟ್ಟರೆ, ನಾವು ಕಾರ್ಯಕ್ರಮ ಆರಂಭ ಮಾಡುವುದಕ್ಕೆ ಮೊದಲೇ ಯಾಕೆಂತ ಹೇಳಿದರೆ ನಮಗೆ ಇವತ್ತು ಜಗತ್ತು ಕೊರೋನಾದಿಂದ ಸಂಕಷ್ಟಕ್ಕೊಳಗಿರುತ್ತಂತ ಯಕ್ಷಗಾನದ ಅಧಿದೇವತೆ ಅಂತ ನಾವು ಗಣಪತಿಯನ್ನು ಕಾಣುತ್ತೇವೆ. ಸೊ ಅಂತಹ ಮಹಾಗಣಪತಿ ದೇವರ ಆಶೀರ್ವಾದ ಖಂಡಿತ ನಮ್ಮ ಇಡೀ ಏನು ಸಮಾಜಕ್ಕೆ ಬೇಕಾಗಿರುವಂಥದ್ದು. ಒಬ್ಬ ಯಕ್ಷಗಾನ ಕಲಾವಿದನಾಗಿ ಆ ಗಣಪತಿ ದೇವರಲ್ಲಿ ಇಡೀ ಕೊರೋನಾಕ್ಕೆ ಈ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಒಳಗಾಗಿರೋರಿಗೆಲ್ಲರಿಗೆ ಕೂಡ ಒಂದು ರೀತಿಯ ಸಾಂತ್ವನವನ್ನು ಹೇಳ್ತಾ ಆ ವಿಘ್ನ ನಿವಾರಕ ವಿಘ್ನೇಶ ವಿಘ್ನವನ್ನು ನಿವಾರಣೆ ಮಾಡಲಿ ಅನ್ನುವಂಥ ಒಂದು ಸಂಪ್ರಾರ್ಥನೆಯನ್ನು ಮಾಡ್ತಾ ಒಂದು ಪ್ರಾರ್ಥನೆ ಮೊದಲಿಗೆ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ಪಟ್ಲ ಸತೀಶ್ ಶೆಟ್ಟಿಯವರ ಕಂಠದಿಂದ ನಾವು ಕೇಳಬೇಕು. ತನ್ಮೂಲಕವಾಗಿ ಒಂದಷ್ಟು ಸಂಕಷ್ಟ, ಒಂದಷ್ಟು ಗೊಂದಲಗಳು ಇರುವಂಥ ಜನರ ಮನಸ್ಥಿತಿಗೆ ಒಂದು ಸಾಂತ್ವನದ ಇದು ಸಿಗಲಿ ಅಂತೇಳಿ ಸತೀಶ್ ಶೆಟ್ಟಿ. ವಿಘ್ನದ್ವಾಂತ ನಿವಾರಣೈಕ ತರಣಿ ವಿಘ್ನಾಟವೇ ಹವ್ಯವಾಟ್ ವಿಘ್ನೋ ವ್ಯಾಳ ಕುಲಾಭಿಮಾನ ಗರುಡೋ
ವಿಘ್ನೇಪ ಪಂಚಾನನ ವಿಘ್ನೇಪ ಪಂಚಾನನಯ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ದಿ ಕುಂಭೋದ್ಭವ ವಿಘ್ನಂ ಘಾಬ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ಶ್ರೀ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ. ಖಂಡಿತ ವಿಘ್ನೇಶ್ವರ ವಿಘ್ನ ನಿವಾರಣೆಯನ್ನ ಮಾಡಲಿ. ಸಮಾಜಕ್ಕೆ ಬಂದ ವಿಘ್ನ ಇದು, ಕಷ್ಟ ಇದು ನಿವಾರಣೆ ಆಗಲಿ ಅಂತೇಳಿ ಪ್ರಾರ್ಥಿಸ್ತಾ, ಯಕ್ಷಗಾನ ರಂಗದಲ್ಲಿ ವಿಶೇಷವಾಗಿ ತುಂಬ ಜನ ಕಲಾವಿದರು ಅದನ್ನೇ ನಂಬಿಕೊಂಡು ಬದುಕ್ತಾ ಇರುವಂಥದ್ದು. ಸೊ ಹೇಗೆ ಅಂತ ಹೇಳಿದರೆ, ಇವತ್ತು ಬೇರೆ ಬೇರೆ ಕ್ಷೇತ್ರಗಳನ್ನು ನೋಡಿದರೆ ಯಕ್ಷಗಾನ ರಂಗ ಸಾಂಸ್ಕೃತಿಕ ವಲಯದಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ರಂಗ. ಯಾಕೆಂತ ಹೇಳಿದರೆ ಅದರಲ್ಲೇ ದಿನನಿತ್ಯ ವ್ಯವಸಾಯ ಮಾಡಿ ಅವರ ಕುಟುಂಬಗಳು ಪಾಲನೆ ಆಗಬೇಕಾದಂಥದ್ದು. ಸೊ ಈ ಸಂಕಷ್ಟ ಮೊದಲನೇ ಅಲೆಯಲ್ಲಿ ಯಕ್ಷಗಾನ ಕಲಾವಿದರು ಅತ್ಯಂತ ಸಂಕಷ್ಟಕ್ಕೊಳಗಾಗಿದ್ದರು. ಸೊ ಎರಡನೇ ಅಲೆಯಲ್ಲಿ ಕಲಾವಿದರ ಪರಿಸ್ಥಿತಿ ಏನಾಗಿತ್ತು, ಹೇಗಿದೆ ಅಂತ? ಅದನ್ನು ಯಾವ ರೀತಿ ಹೇಳಿಕೊಳ್ಳಿ ಎಂಬುದಾಗಿ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದನ್ನೇ ನಂಬಿ ಬದುಕಿದಂತಹ ಕಲಾವಿದರ ಸ್ಥಿತಿ ಶೋಚನೀಯವಾಗಿದೆ. ಅವರ ಕುಟುಂಬವನ್ನು ಯಕ್ಷಗಾನ ಕಾರ್ಯಕ್ರಮಗಳಿದ್ದುಕೊಂಡೇ ಒಂದು ಕುಟುಂಬವನ್ನು ಖಾಲಿ ಯಕ್ಷಗಾನ ಕಾರ್ಯಕ್ರಮದಿಂದಲೇ ನಿರ್ವಹಿಸಲಿಕ್ಕೆ ಆ ಕಲಾವಿದನಿಗೆ ಭಾರಿ ಕಷ್ಟ, ಬಹಳ ಕಷ್ಟ. ಆದರೂ ಒದ್ದಾಡಿ ಆ ಕಲೆಗೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಟ್ಟುಕೊಂಡು ಎಲ್ಲ ಕುಟುಂಬ ವರ್ಗ ಅಥವಾ ಬಾಕಿದ್ದವರನ್ನು ಕೆಲವರನ್ನೇ ವಿರೋಧ ಮಾಡಿಕೊಂಡಾದರೂ ಆ ಯಕ್ಷಗಾನದ ಕಲೆಯ ಅಭಿಮಾನ, ಪ್ರೀತಿ, ಆಕರ್ಷಣೆಯಿಂದ ಆ ಕಲಾವಿದ ಮುನ್ನಡೆಯುತ್ತಾ ಇದ್ದ, ಕಷ್ಟದಲ್ಲ ಅದು. ಆದರೆ ಕಾರ್ಯಕ್ರಮಗಳೇ ನಿಂತು ಹೋಗುವಂಥ ಪರಿಸ್ಥಿತಿಯಲ್ಲಿ ಒಂದು ಕಡೆ ಕುಟುಂಬದ ಯೋಚನೆ ಅಲ್ಲಿ ನಡೆಯಲೇಬೇಕಾಗುತ್ತೆ, ದಿನ ಮುಂದೆ ದುಡ್ಲೇಬೇಕಾಗುತ್ತೆ, ಮಕ್ಕಳ ವಿದ್ಯಾಭ್ಯಾಸ ಅದು ಆಗಲೇಬೇಕಾಗುತ್ತೆ. ಎಲ್ಲ ಕಡೆ ಹೇಳ್ತಾರೆ ಆ ಫೀಸ್ ಕಡಿಮೆ ಮಾಡಿ, ಈ ಅರ್ಧ ಫೀಸ್ ಕಡಿಮೆ ಮಾಡಿ, ಮುಕ್ಕಾಲು ಫೀಸ್ ಕಡಿಮೆ ಮಾಡಿ ಅಂತ ಹೇಳುವುದು ಮಾತ್ರ ಯಾವ ಸ್ಕೂಲಲ್ಲಿ ಆಗುವುದು ಕಾಣ್ತಾ ಇಲ್ಲ. ಆ ಕಲಾವಿದರು ಆ ಮಕ್ಕಳ ಫೀಸ್ ಹೇಗೆ ಕಟ್ಟಲಿ, ಅಥವಾ ಮನೆಗೆ ಅಕ್ಕಿ ಹೇಗೆ ತಗೊಂಡು ಹೋಗಲಿ, ಅಥವಾ ಬಾಕಿದ್ದವು ಹೇಗೆ ನಡೆಯಲಿ, ಇದು ಬಹಳ ಶೋಚನೀಯವಾಗಿದೆ. ಕೆಲವು ಕಲಾವಿದರಂತೂ ಮೊನ್ನೆಯಿಂದ ಎಷ್ಟು ದೂರವಾಣಿ ಕರೆ ಮಾಡಿ ಆ ಕಲಾವಿದರ ಕುಟುಂಬ ನಮ್ಮಲ್ಲಿ ಕಣ್ಣೀರಿಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬ ನೋವಾಗುತ್ತೆ. ಎಸ್ ಸತೀಶ್ ಶೆಟ್ಟಿ ಅವರೇ, ಈ ಮಧ್ಯದಲ್ಲಿ ನಾವು ಮಾತಾಡ್ತಾ ಒಬ್ರು ಕಾಲರ್ ನಮ್ಮ ಜೊತೆ ಇದ್ದಾರೆ. ಎಸ್, ಮಾತಾಡೋಣ. ನಮಸ್ತೆ. ನಮಸ್ತೆ ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಏನು? ಓಕೆ, ಹೇಳಿ. ಇಲ್ಲ, ಸಂಪರ್ಕ ಸಾಧ್ಯ ಆಗಲಿಲ್ಲ ಬಹುಶಃ. ಒಂದು ನಾನು ಪ್ರಾರಂಭಕ್ಕೆ ಕರೆ ಮಾಡುವವರಿಗೆ, ಒಂದು ವೀಕ್ಷಕರಿಗೆ ಒಂದು ಹೇಳ್ತೇನೆ, ನೀವು ಯೂಟ್ಯೂಬ್ ಮೂಲಕ ಆಗಿರ್ಬೋದು, ಫೇಸ್ಬುಕ್ ಮೂಲಕ ಆಗಿರ್ಬೋದು, ಅಥವಾ ಟಿವಿ ಮೂಲಕ ಆಗಿರ್ಬೋದು, ಈ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ರೆ ದಯಮಾಡಿ ಯಾವುದೇ ಇದರದ್ದು ವಾಲ್ಯೂಮನ್ನು ದಯಮಾಡಿ ಮ್ಯೂಟ್ ಮಾಡಿ ನಂತರ ಕರೆ ಮಾಡಿ ಅನ್ನೋದನ್ನು ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಇಲ್ಲದಿದ್ದರೆ ನಾವು ಮಾತಾಡೋದೇ ನಮಗೆ ರಿಫ್ಲೆಕ್ಟ್ ಆಗಿ ರಿಟರ್ನ್ ಆಗಿ ಕೇಳ್ತಾ ಇರುವಂಥದ್ದು. ಎಸ್ ಸತೀಶ್ ಶೆಟ್ರೆ, ನಾವು ಮಾತಾಡ್ತಾ ಇದ್ವಿ, ಯಕ್ಷಗಾನ ರಂಗದ ಕಲಾವಿದರು ತುಂಬ ಸಂಕಷ್ಟದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಕಳೆದ ಬಾರಿ ಕೂಡ ಸಂಕಷ್ಟಕ್ಕೊಳಗಾದಾಗ ತಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಆ ಎಲ್ಲ ಕಲಾವಿದರಿಗೆ ನೆರವಾಗತಕ್ಕಂಥದ್ದು, ಕಿಟ್ಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿತು. ಮತ್ತೆ ಎರಡನೇ ಬಾರಿ ಅಲೆ ಬಂದಾಗ ಕೂಡ ನೀವು ಆ ಕೆಲಸಕ್ಕೆ ಮುಂದಾಗಿದ್ದೀರಿ. ಸೊ ಈಗಾಗಲೇ ನೀವು ಆಲ್ರೆಡಿ ಸಾಮಾಜಿಕ ಜಾಲತಾಣದ ಮೂಲಕ ಇರ್ಬೋದು, ಅಥವಾ ಪತ್ರಿಕಾ ಮಾಧ್ಯಮದ ಮೂಲಕ ಇರ್ಬೋದು, ನೀವು ನೋಂದಾಯಿಸಿಕೊಳ್ಳಿ, ಯಾರಿಗೆ ಅವಶ್ಯಕತೆ ಇದೆ ಅವರು ಹೇಳಿ ಅಂತ ಹೇಳೋದನ್ನು ಮುಕ್ತವಾಗಿ ಹೇಳಿದ್ದೀರಿ. ಸೊ ಯಾವ ರೀತಿ ಆ ಯೋಜನೆ ಯಾವ ರೀತಿ ನಡೀತದೆ ನೋಡಿ? ಕಳೆದ ವರ್ಷ ಕೂಡ ನಾವು ಸಾಧಾರಣವಾಗಿ ಹೆಚ್ಚು ಕಡಿಮೆ 1200-1300ರವರೆಗೆ ಕಿಟ್ಗಳನ್ನು ಕಲಾವಿದರಿಗೋಸ್ಕರ ಕೊಟ್ಟಿದ್ದೇವೆ. ಅದು ಉತ್ತರ ಕನ್ನಡದಿಂದ ಹಿಡಿದು ಶಿವಮೊಗ್ಗ ಜಿಲ್ಲೆ 5 ಜಿಲ್ಲೆಗಳಲ್ಲಿ ಸಾಧಾರಣವಾಗಿ ಕಾಸರಗೋಡು, ಮಂಗಳೂರು, ಉಡುಪಿ, ಕುಂದಾಪುರ, ಉತ್ತರ ಕನ್ನಡ, ಶಿವಮೊಗ್ಗ ಇಂತಹ ಜಿಲ್ಲೆ ಎಲ್ಲ ಕಲಾವಿದರಿಗೆ ಸಾಧಾರಣವಾಗಿ ತಲುಪಿಸಿದ್ದೇವೆ. ನಾವು ಈಗಾಗಲೇ ಘೋಷಣೆ ಮಾಡಿದ ಹಾಗೆ, ಯಾಕೆಂತ ಹೇಳಿದರೆ ನಾನು ಒಬ್ಬ ಕಲಾವಿದನೇ, ನಾನು ಯಕ್ಷಗಾನ ಕಲೆಯಿಂದಾಗಿ ನಾನು ಸಂಪಾದಿಸಿದ ಅಭಿಮಾನಿ ಬಳಗವನ್ನು ಒಟ್ಟು ಸೇರಿಸಿ ಫೌಂಡೇಶನ್ ಎಂಬುದನ್ನು ಮಾಡಿದ್ದು. ಎಲ್ಲರೂ ನಮ್ಮ ಮೇಲಿನ
ನಮ್ಮ ಮೇಲಿನ ಪ್ರೀತಿಯಿಂದ ಅಭಿಮಾನದಿಂದ ಫೌಂಡೇಶನ್ಗೆ ಯಾರಾದರೂ ಸ್ವಲ್ಪ ದಾನ ಕೊಟ್ಟರೆ ಅದನ್ನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸುವುದು ನಮ್ಮ ಧರ್ಮವೂ ಹೌದು, ನಮ್ಮ ಕರ್ತವ್ಯವೂ ಹೌದು. ಅದಕ್ಕೋಸ್ಕರ ಆ ಕಲಾವಿದನ ನೆಲೆಯಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಫೌಂಡೇಶನ್ನ ಮೂಲಕ ನೆರವಾಗ್ತಾ ಇದ್ದೇನೆ. ಈ ಸಲ ಕೂಡ ನಾವು ಮೆಸೇಜ್ ಬಿಟ್ಟದ್ದು ಹಾಗೆ. ಅನಿವಾರ್ಯತೆ ಇರುವ ಕಲಾವಿದರು, ನನ್ನಂತಹ ಅನೇಕ ಕಲಾವಿದರಿದ್ದಾರೆ. ನನಗಿಂತಲೂ ಆರ್ಥಿಕವಾಗಿ ಬಲವಾದ ಯಕ್ಷಗಾನ ಕಲಾವಿದರು ತುಂಬ ಜನ ಇದ್ದಾರೆ. ಯಕ್ಷಗಾನ ಕ್ಷೇತ್ರದಲ್ಲಿ ತುಂಬ ಜನ ಇದ್ದಾರೆ. ಅತಿ ಕಷ್ಟದಲ್ಲಿರುವವರು ತುಂಬ ಸಂಖ್ಯೆಯಲ್ಲಿದ್ದಾರೆ. ತುಂಬ ಸಂಖ್ಯೆಯಲ್ಲಿದ್ದಾರೆ ಅತಿ ಕಷ್ಟದಲ್ಲಿರುವವರು. ಅದನ್ನು ಎಲ್ಲ ಕಲಾವಿದರು ಅರಿತುಕೊಳ್ಬೇಕು. ಇದು ಬಹಳ ಮುಖ್ಯ. ಆರ್ಥಿಕತೆಯಲ್ಲಿ ಸ್ವಲ್ಪ ಬಲವಾಗಿದ್ದವರು ಸ್ವಲ್ಪ ಇಲ್ಲದವರಿಗೆ ಕೊಡತಕ್ಕಂತಹ ದೊಡ್ಡ ಮನಸ್ಸು ಮಾಡಲೇಬೇಕು. ಅದು ತುಂಬ ಮಟ್ಟಿನಲ್ಲಿ ಇದ್ದಾರೆ. ನಾನು ಅದಕ್ಕಾಗಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ನಾವು ಕೂಡ ತುಂಬ ಇದ್ದು ಕೊಡುವುದಲ್ಲ, ಸ್ವಲ್ಪ ಮಟ್ಟಿಗೆ ಇರುವುದನ್ನು ಹಂಚಿ ತಿಂತಾ ಇದ್ದೇವೆ. ಇದು ಒಳ್ಳೆ ಮಾತು. ಖಂಡಿತ. ಎಸ್ ಸತೀಶ್ ಶೆಟ್ರೆ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ಹೇಳಿ. ಖಂಡಿತ ಮಾತಾಡಿ. ಪಟ್ಲ ಸರ್ ಇದೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ನೀವೊಂದು ಒಳ್ಳೆ ಒಂದು ಮನುಷ್ಯ ಮಾರೆ. ನಾವೊಂದು ಈಗ ಹೋದ ಲಾಕ್ಡೌನ್ ಅಲ್ಲಿ ಕಲಾವಿದರಿಗೆ ಒಂದು ಸಹಾಯ ಮಾಡಿದ್ದೆ. ಈ ವರ್ಷದಲ್ಲಿ ಒಂದು ಸಹಾಯ ಮಾಡಿದ್ದೆ. ನಿಮ್ಗೆ ದೇವರು ಬಾರಿ ಒಳ್ಳೇದು ಮಾಡ್ಲಿ ಸರ್. ನಿಮ್ಮಂತವರ ಆಶೀರ್ವಾದವೇ ನಮಗೆ ಶ್ರೀರಾಕ್ಷಿ ಸ್ವಾಮಿ. ಮತ್ತೆ ನಿಮ್ಗೆ ಭಾಗವತಿಗೆ ಸಹ ನಮ್ದು ಗಜಗಳಿಗೆ ಬಂದಿಲ್ಲ ಪಾವಂಜಿಗಳ ಗಜಗಳಿಗೆ ಪಾವಂಜಿಗಳ ಬಂದಿರಲ್ಲ. ಹೌದು, ಬಾರಿ ಒಳ್ಳೇದಾಗಿದೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಎಸ್ ಸತೀಶ್ ಶೆಟ್ರೆ, ಅದೇ ನಾವು ಮಾತಾಡ್ತಾ ಇದ್ದಾಗ ಏನು ಇರುವುದನ್ನು ಹಂಚಿ ತಿನ್ನುವಂಥದ್ದು. ಹೌದು ಹೌದು ಹೌದು. ಎಸ್, ಯಾಕೆಂತ ಹೇಳಿದ್ರೆ ಇವತ್ತು ಅನೇಕ ಗಜಮೇಳಗಳು, ಕಲಾವಿದರಾಗಿ ಗಜ ಇರುವಂತಹದ್ದು, ಅದರ ಜೊತೆಗೆ ದನಿಗಳು ಕೂಡ ಗಜರಾಗಿ ಇರುವಂತಹದ್ದು, ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿರುವಂತಹ ಸುಮಾರು ಮೇಳಗಳಿವೆ. ಸರ್ಕಾರ ಏಲಂ ಮಾಡಿ ನಡೆಸಬೇಕು ಅಂತ ಇದ್ದ ಅನೇಕ ವಿಚಾರಗಳು ಬರುವಂತ ಮೇಳಗಳು ಕೂಡ ಇದ್ದಾವೆ. ಒಳ್ಳೆ ಆರ್ಥಿಕ ಆದಾಯ ಸಂಪಾದನೆ ಇರುವಂತ ಮೇಳಗಳು ಇದ್ದಾವೆ. ಸೊ ಆ ಮೇಳ, ಅಟ್ಲೀಸ್ಟ್ ಆ ಮೇಳದ ಕಲಾವಿದರಿಗಾದ್ರೂ ಆ ಮೇಳದವರು ಸಹಕಾರ. ಅಲ್ಲ, ನಾನು ರಿಕ್ವೆಸ್ಟ್ ಮಾಡಿ ವಿನಂತಿ ಮಾಡೋದು ಅದನ್ನೇ. ಅವರವರ ಮೇಳದ ಕಲಾವಿದರಿಗಾದ್ರೂ ಒಳ್ಳೆ ರೀತಿಯಲ್ಲಿ ಕೆಲವರು ಮಾಡ್ತಾ ಇದ್ದಾರೆ. ಖಂಡಿತ. ಕೆಲವರು ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ. ನಾವು ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತೂಗ್ಲಿಕ್ಕೆ ಆಗುದಿಲ್ಲ. ಎಸ್, ಖಂಡಿತ. ಕೆಲವರು ಈಗ ನಾವೆಲ್ಲ ಒಂದು ಹಂತಕ್ಕೆ ಇಷ್ಟು ಕಷ್ಟಪಟ್ಟು ನಮಗೆ ಕಷ್ಟದಿಂದ ಬಂದು ಗೊತ್ತು, ಹಾಗಾದ್ರೆ ಇನ್ನೊಬ್ಬರ ಕಷ್ಟ ಅರಿವಾಗುತ್ತೆ. ಎಸ್, ಆದ ಕಾರಣ ಕಷ್ಟದಲ್ಲದವರಿಗೆ ಕೊಟ್ಟು ನಾವು ಎಷ್ಟು ಜನರ ಪ್ರೀತಿಯನ್ನು ಸಂಪಾದಿಸಿದವರು. ನಾನು ಸಣ್ಣದಿನಿಂದಲೇ ಕೂಡ ಹಾಗೆ. ಸತೀಶನ್ನು ಒಬ್ಬರಿಗೆ ಆಗಬೇಕು ಅಂತ ಹೇಳುವವರು ಯಾರೂ ಇಲ್ಲ. ನಮಗೆ ಸತೀಶನ್ನ ಅನ್ಯಾಯ ಮಾಡಿದ್ರು ಅಂತ ಹೇಳುವ ಒಬ್ಬ ಕಲಾವಿದರನ್ನು ನೀವು ತೋರಿಸಿ. ನಮಗೆ ಸತೀಶನ್ನ ನನ್ನಿಂದ ಸಾಧ್ಯ ಆದರೆ ಏನಾದರೂ ಹೆಲ್ಪ್ ಮಾಡಿದ್ದೇನೆ ನಾನು. ಆದರೆ ಕೆಲವರು ಕಲಾವಿದರ ಹೊಟ್ಟೆಗೆ ಬೆಳೆದು ದೊಡ್ಡವರಾಗಿದ್ದಾರೆ. ಅವರು ಏನಾದರೂ ಅಂಥದ್ದು ಹಾಗೆ ಮಾಡಬೇಡಿ. ನಾನು ಕಲಾವಿದರ ನಿಟ್ಟಿನಲ್ಲಿ, ನಾನು ಕಲಾವಿದರ ಕಷ್ಟ ಅದು ಕಲಾವಿದರಿಗೆ ಗೊತ್ತು. ಈಗ ಒಂದು ಮಾತಿದೆ, ನಮ್ಮ ಹಿಂದಿನವರು ಹಿರಿಯವರು ಹೇಳುವಂಥ ಒಂದು ಮಾತಿದೆ, ಹೆಣ್ಣಿನ ಕಷ್ಟ ಹೆಣ್ಣಿಗೆ ಮಾತ್ರ ಅರ್ಥ ಆದೀತು ಅಂತ. ಕಲಾವಿದನ ಪರಿಸ್ಥಿತಿ ಹಾಗೆ. ನಾವು ನೋಡ್ಲಿಕ್ಕೆ ತುಂಬಾ ಮಿಂಚಿಕೊಂಡು ಏನೇನು ಮಾಡಿಕೊಂಡು ರಂಗದಲ್ಲಿ ಎಂತೆಂಥ ಆಭರಣಗಳನ್ನೆಲ್ಲ ಧರಿಸಿಕೊಂಡು ರಂಗದಲ್ಲಿ ಆತ ದೇವೇಂದ್ರ ಆಗ್ತಾನೆ. ಹೌದು, ಮನೆಯಲ್ಲಿ ಆತನಿಗೆ ಒಂದು ಸರಿಯಾದ ನಿವಾಸದ ವ್ಯವಸ್ಥೆ ಇರುವುದಿಲ್ಲ. ಮನೆಯಲ್ಲಿ 50 ರೂಪಾಯಿ ಕೊಟ್ಟು ಈಗೊಂದು ಹಾಲು ಒಂದು ಪ್ಯಾಕೆಟ್ ತಗೊಂಡು ಹೋಗದಂತಹ ಪರಿಸ್ಥಿತಿಯ ಕಲಾವಿದರು ಇವತ್ತಿದ್ದಾರೆ. ದೊಡ್ಡ ದೊಡ್ಡ ಮೇಳದ ಕಲಾವಿದರಿದ್ದಾರೆ. ಹಾಗೆ ಅಂಥವರ ಬಗ್ಗೆ ಆದ್ರೂ ಗಮನ ಕೊಡಿ ಅಂತೇಳಿ ನಾನು ಕೈ ಮುಗಿದು, ನಾನು ಯಾವುದೇ ವಿವಾದಾತ್ಮಕ ಹೇಳಿಕೆ ಕೊಡುವುದಲ್ಲ, ನಾನು ಕೈ ಮುಗಿದು ಬೇಡಿಕೊಳ್ಳುವುದಷ್ಟೇ. ನನಗೆ ಬೇಡ, ನನಗೆ ಕೊಡುವುದನ್ನು ನಾನು ಹಾಗೆ ಹೇಳಿದ ಹಾಗೆ ಹಂಚಿ ತಿನ್ನುತ್ತೇನೆ, ಆದ್ರೆ ಕಲಾವಿದರ ಕಷ್ಟವನ್ನು ಅರಿತುಕೊಳ್ಳಿ ಅಂತ. ಎಸ್, ಈ ಮಧ್ಯದಲ್ಲಿ ಇನ್ನೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ, ಮಾತಾಡಿ. ಹಲೋ, ನಮಸ್ತೆ ಅಣ್ಣ, ಮಾತಾಡಿ. ಶ್ಯಾಮಣ್ಣ ನಮಸ್ತೆ. ನಮಸ್ತೆ. ಮಂಗಳೂರಿಂದ. ಹೇಳಿ. ನಮ್ಮ ಸತೀಶ್ ಅಣ್ಣ ಕೂತಿದ್ದಾರೆ. ಎಸ್, ಇದ್ದಾರೆ ಸತೀಶ್ ಅಣ್ಣ, ಮಾತಾಡಿ. ನಮಸ್ಕಾರ. ನಮಸ್ಕಾರ. ಸತೀಶ್ ಅಣ್ಣ, ಸಂತೋಷ್. ನಮಸ್ತೆ. ಕರ್ನಾಟಕದ ಮತ್ತು ನಮ್ಮ ಕಲಾವಿದರಿಗೆ ಮಾಡ್ತಿದ್ದೀರಿ ಮುಂದಾರೆ. ಅಂದು ಸಾಧ್ಯ ಆಯ್ನಾತ್ ದೇವರನ ಕಾರ್ಯ. ಆರ್ಥಿಕತೆ ಮತ್ತೊಂದು ಆರ್ಥಿಕ ಪರಿಸ್ಥಿತಿ ಇಲ್ಲ ಬಿಟ್ಕೊಂಡು ಮತ್ತೊಂದು ಅದಕ್ಕೆ ನಮ್ಮ ಬಾರಿ ಮಲ್ಲ ಸಲಾಮ್ ತೋಡ. ಥ್ಯಾಂಕ್ ಯು ಅಣ್ಣ. ಅಭಿಮಾನಿ ಕಲಾಭಿಮಾನಿ ಬಂದು ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೊ ಮಚ್.
ದೇವಿ ಸುಬ್ರಹ್ಮಣ್ಯ ದೇವಿ ಎಲ್ಲ ಕಟ್ಟಿದ ದುರ್ಗ ಅಂತೆಲ್ಲ ಬಗ್ಗೆ ನೋಡಿದ್ರೆ ಆಶೀರ್ವಾದ ಇಂಕೆ ಆ ಕಟೀಲ್ ದಪ್ಪೆ ಉಳ್ಳ ಅಲ್ತಿಲ್ಲ ಸುಬ್ರಹ್ಮಣ್ಯ ದೇವರೆಲ್ಲ ನಿಖಿಲ್ ನಂಚಿನ ಎಡ್ಡೆಂತನ ಕ್ಲೇಣಿ ಕೊಡ್ತೀರಿ ಅವು ಇಂಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರದ್ಧೆ ಭಕ್ತಿ ಜಾಸ್ತಿ ಬರ್ಕೊಂಡು ಬರಲ್ಲ ಥ್ಯಾಂಕ್ ಯು ಆರ್ಥಿಕತೆ ಮಾತೆಯನ್ನು ಕೊಡ್ಕೊಂಡು ಆಶಾ ನನ್ನ ಮನಸ್ಸಿಗೆ ಕೊರಡು ಬಂದು ದೇವರ ಹಾಕೋಣ. ಖಂಡಿತ ಸಂತೋಷ ಅಣ್ಣ, ಧನ್ಯವಾದ. ಎಸ್ ಬಾರಿ ಪೊರ್ಲಗಂಟದ ಪಾತ್ರ ಬಂಡರೆ. ಎಸ್ ಸತೀಶ್ ಅಣ್ಣ, ಯಕ್ಷಗಾನ ಇವತ್ತು ಕಲಾವಿದರ ಸ್ಥಿತಿಗತಿಗಳನ್ನು ನೋಡುವುದರ ಜೊತೆಗೆ ಇವತ್ತು ಕೋವಿಡ್ ವ್ಯಾಪಕವಾಗಿ ಹಬ್ತಾ ಇದೆ. ಸೊ ನಾವಿವತ್ತು ಕೋವಿಡ್ನ ಪರಿಸ್ಥಿತಿ ನೋಡುವಾಗ ಕಲಾವಿದರಿಗೆ ಕೋವಿಡಿನಿಂದ ಜಾಗೃತರಾಗಿರ್ಲಿಕ್ಕೆ ಸತೀಶ್ ಶೆಟ್ಟರು ಏನು ಸಲಹೆ ಕೊಡ್ತಾರೆ? ಇಲ್ಲ, ನಾವು ಮೊದಲಿಗೆ ಯಕ್ಷಗಾನ ಈ ಸಲದ ಯಕ್ಷಗಾನವನ್ನು ನಿಲ್ಲಿಸಿದವರು ನಮ್ಮ ಶ್ಯಾಮ್ ಭಟ್ರು. ಎಸ್, ಹನುಮಗಿರಿ ಮೊದಲಾಗಿ ಘೋಷಣೆ ಮಾಡಿದರು ನಾವು ನಿಲ್ಲಿಸ್ತೇವೆ ಅಂತ. ಯಾಕಂತ ಹೇಳಿದ್ರೆ ಕಲಾವಿದರ ಆರೋಗ್ಯ ದೃಷ್ಟಿಯಿಂದ. ಅದರ ಮರುದಿವಸವೇ ನಾವು ಕೂಡ ಪಾವಂಜೆ ಮೇಳದಿಂದ ನಾನು ಆಡಳಿತ ಮಂಡಳಿ ಸೇರಿ ಘೋಷಣೆ ಮಾಡಿದೆವು. ಯಾಕಂದರೆ ನಮಗೆ ಅದು ಮುಖ್ಯ. ಬಾಕಿ ಎಲ್ಲವನ್ನು ಏನಾದರೂ ಮಾಡಿ ಆಮೇಲೆ ಏನಾದರೂ ಮಾಡ್ಕೋಬೋದು. ಕಲಾವಿದರ ಆರೋಗ್ಯ ಹಾಳಾದರೆ ಮತ್ತೆ ಯಾರು ಹೇಳುವವರು ಕೇಳುವವರು ಇದ್ದಾರೆ. ಹಾಗಾಗಿ ನಾನು ಕೇಳಿಕೊಳ್ಳೋದಿಷ್ಟೇ, ಜಾಗೃತರಾಗಿರಿ. ಕಷ್ಟ ಎಲ್ರಿಗೂ ಕಷ್ಟವೇ, ನಾವು ನಮ್ಮದನ್ನು ಮಾತ್ರ ಹೇಳ್ತೇವೆ. ಈಗ ನಾವು ಪ್ರಾಮಾಣಿಕವಾಗಿ ಹೇಳಬೇಕಾಗಿದ್ದರೆ ಇಲ್ಲಿಯವರೆಗೆ ಸ್ವಲ್ಪ ಆದರೂ ನಾವು ಕಲಾವಿದರ ಮಟ್ಟಿಗೆ ಆದರೂ ನಾವು ಓಕೆ. ಆದರೆ ಬೆಂಗಳೂರಿನ ಪರಿಸ್ಥಿತಿ, ಬೊಂಬೈಯವರ ಪರಿಸ್ಥಿತಿಯನ್ನು ನೋಡುವಾಗ ನಮಗೆ ದುಃಖ ಆಗ್ತಾ ಇದೆ. ನಮಗಿಂತ ಕಷ್ಟದಲ್ಲಿದ್ದಾರೆ. ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದಂತ ಎರಡು ಕ್ಷೇತ್ರಗಳು, ನಮ್ಮನ್ನು ಬದುಕಿಸಿದ ಅಂತಹ ಬೊಂಬೈಯ, ಬ್ಯಾಂಗ್ಳೂರಿನ ಅಥವಾ ಬೇರೆ ಕಡೆಯ ಉದ್ಯಮಿಗಳು ಈಗ ಅವರು ಮೇಲೆ ಕೆಳಗೆ ನೋಡುವಂತಾಗಿದೆ. ಅವರಿಗೆ ಸೌಖ್ಯ ಕೊಡಿ, ನಾವು ಬೇಡುವುದಷ್ಟೇ. ಅವರು ಸೌಖ್ಯವಾಗಿದ್ದರೆ ಇಲ್ಲಿ ಎಲ್ಲ ಭೂತಕೋಲವಾಗುತ್ತೆ, ಯಕ್ಷಗಾನವಾಗುತ್ತೆ, ಜಾತ್ರೆಗಳು ಆಗುತ್ತದೆ, ಎಲ್ಲವೂ ಆಗುತ್ತೆ. ಅವರು ಅಲ್ಲಿ ಏನು ಇಲ್ಲದಿದ್ದರೆ ಇಲ್ಲಿ ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಂದು ವಿಜೃಂಭಣೆಯಲ್ಲಿ ಒಂದು ಬ್ರಹ್ಮಕಲಶ ಆಗುತ್ತೆ. ಇದಕ್ಕೆಲ್ಲ ಕೊಡುಗೆಗಳು ಬ್ಯಾಂಗ್ಳೂರಿನ, ದುಬೈ ಅಥವಾ ಮುಂಬೈಯ ಇಲ್ಲಿ ದಾನಿಗಳದ್ದು. ನಾವು ಅದನ್ನು ಸ್ಮರಿಸಲೇಬೇಕು. ನಾವು ನೆಮ್ಮದಿಯಲ್ಲಿ ಈಗ ಇಲ್ಲಿ ಬದುಕ್ತಾ ಇದ್ದೇವೆ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣೀಕರ್ತರುಗಳು ಅವರುಗಳು. ಹಾಗಾಗಿ ನಾವು ಕೈ ಮುಗಿದು ಕೇಳಿಕೊಳ್ಳುವುದು ಎಲ್ಲ ಈ ಕೊರೋನಾ ದೂರವಾಗಲಿ ಅಂತೇಳಿ ಅಷ್ಟೇ. ಎಸ್ ಸತೀಶ್ ಅಣ್ಣ, ಈಗ ಕೊರೋನಾದ ಈ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಬುಕ್ ಆಗಿದ್ದಂಥದ್ದು ರದ್ದಾಗಿದೆ. ಸೊ ಆರ್ಥಿಕವಾಗಿ ದೊಡ್ಡ ಹೊಡೆತ ಯಕ್ಷಗಾನ ಕಲಾವಿದರಿಗೆ ಬಿದ್ದಿದೆ. ಸೊ ಕಳೆದ ಬಾರಿ ಸರ್ಕಾರದ ಹತ್ರ ಎಲ್ಲ ಕಲಾವಿದರ ಪರವಾಗಿ ನೀವು ಅಪೀಲ್ ಮಾಡಿದ್ರಿ. ಏನಂತ ಹೇಳಿದ್ರೆ, ಮೇಳದ ಎಲ್ಲ ಕಲಾವಿದರಿಗಳಿಗೂ ಕೂಡ ಆದಷ್ಟು ಸರ್ಕಾರದಿಂದ ನಡೀತಾ ಇರುವಂಥ ಆದಾಯದಿಂದ ನಡೀತಾ ಇರುವಂಥ ಮೇಳಗಳಿಗಾದರೂ ಸರ್ಕಾರದಿಂದ ಸಂಬಳ ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿ ಅಂತ ಸ್ವತಃ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ತಾವು ಕರೆ ಮಾಡಿ ಮಾತನಾಡಿದರೆ ಅದರ ಆಡಿಯೋ ಕೂಡ ವೈರಲ್ ಆಗಿತ್ತು. ಸೊ ಈ ಬಾರಿ ಮತ್ತೆ ಅದನ್ನು ಏನಾದರೂ ಮಾಡ್ತೀರಾ ಅಥವಾ ಇವತ್ತು ನಿಮ್ಮದೇ ಮೇಳ ಇದೆ? ಸೊ ಇಲ್ಲ, ಮಾಡಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಏನು ಮಾಡಿದ್ರು ಅದು ವೇಸ್ಟಿ. ಓಕೆ, ಯಾವುದೇ ಸರ್ಕಾರ ಇರಲಿ, ನಾನು ರಾಜ್ಯಕ್ಕೆ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ ಕೋಟದವರ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ. ಯಾಕಂತ ಹೇಳಿದ್ರೆ ಕೋಟದವರು ತುಂಬ ಪ್ರಯತ್ನ ಪಟ್ಟರು ಕೂಡ, ನಮ್ಮ ಎದುರಲ್ಲೇ ಪ್ರಯತ್ನ ಪಟ್ಟಿದ್ದಾರೆ. ನಾನೊಂದು 4-5 ಸಲ ಕಾಲ್ ಮಾಡುವಾಗಲೂ ತುಂಬ ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟು ತುಂಬ ಪ್ರಯತ್ನ ಪಟ್ಟಿದ್ದಾರೆ ಕೂಡ. ಸರಪಾಡಿ ಅಶೋಕ್ ಶೆಟ್ರು ಅದರ ಬಗ್ಗೆ ತುಂಬ ಕಷ್ಟಪಟ್ಟಿದ್ದಾರೆ. ಪ್ರತಿ ಬಾರಿಗೆ ಮಂಗಳೂರಿಗೆ ಹೋಗಿ ಅದರ ಹಿಂದೆ ಎಲ್ಲ ಸೈನ್ಗಳನ್ನೆಲ್ಲ ತರಿಸಿ ಮತ್ತೆ ನನ್ನನ್ನು ಮತ್ತು ಸರಪಾಡಿಯವರನ್ನು ಒಟ್ಟಿಗೆ ಕೂತ್ಕೊಳಿಸಿ ಕೋಟದ ಶ್ರೀನಿವಾಸ ಪೂಜಾರಿ ಅವರು MRPLಗೆ ಫೋನ್ ಮಾಡಿ ಕೂಡ ಹೇಳಿದ್ದಾರೆ ಅಂತ ಕಂಪನಿಗೆ, 1 ಕೋಟಿ ರೂಪಾಯಿ ಆದ್ರೂ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿ ಕೊಡಿ ಕಲಾವಿದಕ್ಕೆ. ತುಂಬ ಕಷ್ಟ ಅಂದ್ರೆ ಅಷ್ಟು CSR ಫಂಡ್, ಹೌದು ಅಂತ ಫಂಡಿಂದ ಆದ್ರೂ ಒಂದು ಕೊಡಿ ಅಂತ ಕೋಟದವರು ಅವರ ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೂ ನಳಿನಣ್ಣ ಕೂಡ ಸ್ವಲ್ಪ ಅದರ ಬಗ್ಗೆ ಮುತುವರ್ಜಿ ಕೊಟ್ಟು ಅವರ ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ಏನು ಸಿಕ್ಕಿಲ್ಲ. ಒಂದು 2 ಸಾವಿರ ರೂಪಾಯಿ ಏನೋ ಕೆಲವು ಕಲಾವಿದರಿಗೆ ಏನೋ ಸಿಕ್ಕಿದೆ ಅಂತೆ, ಅದು ಗೊತ್ತಿಲ್ಲ ನನಗೆ, ಪೂರ್ತಿ ನನಗೆ ಗೊತ್ತಿಲ್ಲ. ಹಾಗಿದ್ರೆ ನಮ್ಮ ಸಮಯ ಅದಕ್ಕೆ ಸುಮ್ಮನೆ ಯಾಕೆ ವ್ಯರ್ಥ ಮಾಡೋದು? ಅವರು ಕೊಡುದೇ ಇಲ್ಲ ಅಂತೇಳಿ ಆದ್ಮೇಲೆ ಏನು ಮಾಡಿದ ಪ್ರಯೋಜನ ಇಲ್ಲ. ಈಗ ಅವರು ಕೊಡುವ ಮನಸ್ಸಿದ್ದರೆ ಇಲ್ಲಿ ಎಲ್ಲಾ ಶಾಸಕರುಗಳು ಯಕ್ಷಗಾನದ ಬಗ್ಗೆ ಗೊತ್ತಿದ್ದವರೇ, ಕಲಾವಿದರ ಬಗ್ಗೆ ಗೊತ್ತಿದ್ದವರು, ಒಂದು ವೇಷ ಆದ್ರೆ ಹಾಕಿರ್ತಾರೆ. ಹೌದು, ರಾಜ್ಯಾಧ್ಯಕ್ಷರು ನಮ್ಮವರೇ, ನಮ್ಮ ನಳಿನಣ್ಣನೇ. ಯಕ್ಷಗಾನದ ಬಗ್ಗೆ ಅವರಿಗೆ ಯಾವ ಕಲಾವಿದರ ಬಗ್ಗೆ ಅವರಿಗೆ ಹೇಳಬೇಕಾಗಿಲ್ಲ. ನಾವು ಹಿಂದೆ ಹೋಗಿ ಅವರು ಕೊಡಬೇಕಾಗಿಲ್ಲ. ಅವರು ಮನಸ್ಸು ಮಾಡಿದ್ರೆ ಏನು ಮಾಡಿ ಕೊಡ್ಬಹುದು. ಹಾಗಿದ್ರೆ ಅವರಾಗಿ ಮನಸ್ಸಿಟ್ಟು ಕೊಟ್ರೆ ನಮ್ಮ ಪುಣ್ಯ ಅಂತೇಳಿ ನಾವು ಕೈ ಮುಗಿಯುವುದು ಅಷ್ಟೇ. ಎಸ್ ಸತೀಶ್ ಅಣ್ಣ, ಇನ್ನು ಅನೇಕ ವಿಚಾರಗಳನ್ನ ನಿಮ್ಮ ಜೊತೆ ಮಾತಾಡಬೇಕು. ಇನ್ನೊಂದಷ್ಟು ಕರೆಗಳು ಕೂಡ ವೀಕ್ಷಕರು ಕರೆ ಮಾಡ್ಲಿಕ್ಕಿದ್ದಾರೆ, ಕರೆ ಮಾಡ್ತಾ ಇದ್ದಾರೆ. ನಿರಂತರ ಫೋನ್ ಕರೆಗಳು ಬರ್ತಾ ಇದೆ. ನಾವು ನಮ್ಮಿಂದ ಸಾಧ್ಯ ಆದಷ್ಟು ಕರೆಗಳನ್ನ ನಾವು ಸ್ವೀಕಾರ ಮಾಡ್ತೇವೆ.
ಯಾಕೆಂತ ಹೇಳಿದ್ರೆ ಒಂದಷ್ಟು ಮಾತುಗಳನ್ನು ಸತೀಶ್ ಅಣ್ಣ ಹತ್ರ ಆಡಿಸ್ಬೇಕು, ಮತ್ತು ಒಂದಷ್ಟು ಹಾಡುಗಳು ಕೂಡ ಈ ಸಂದರ್ಭದಲ್ಲಿ. ಯಾಕೆಂತ ಹೇಳಿದ್ರೆ ಸತೀಶ್ ಅಣ್ಣನನ್ನು ಕೂತ್ಕೊಳಿಸಿ ನಾನು ಒಂದು 2 ಹಾಡನ್ನಾದರೂ ಹಾಡಿಸದಿದ್ದರೆ ಅದು ನೀವು ಮತ್ತೆ ನನಗೆ ಬೈಬಾರದು ಅನ್ನುವಂಥ ಕಾರಣಕ್ಕಾಗಿ ಇನ್ನೊಂದಷ್ಟು ಮಾತುಗಳನ್ನು ಆಡ್ತೇನೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋ ಹೊತ್ತಾಗಿದೆ. ಒಂದು ಸಣ್ಣ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿತದೆ. ಒಂದು ಸಣ್ಣ ವಿರಾಮ. ವಿನೂತನ ಶೈಲಿಯ ಮನಮೋಹಕ ಬಟ್ಟೆಗಳ ಭಂಡಾರ, ನಾರಿ ಮಣಿಯರ ಸೌಂದರ್ಯಕ್ಕೆ ಸರಿಸಾಟಿಯಾದ ಸಾರಿ, ಕುರ್ತಾ, ಲೆಹಂಗಾ, ಪುರುಷರ ಫಿಟ್ನೆಸ್ಗೆ ಬೊಂಬಾಟ್ ಕಲೆಕ್ಷನ್, ಉತ್ತಮ ಗುಣಮಟ್ಟದ ಫ್ರೆಶ್ ಲುಕ್ ನೀಡೋ ಟ್ರೆಂಡಿ ಡ್ರೆಸ್. ನಿಮ್ಮ ಮನೆಯಲ್ಲಿ ಮದುವೆ ಸಮಾರಂಭ ಇದೆಯಾ? ಬಟ್ಟೆ ಪರ್ಚೇಸ್ ಮಾಡುವುದಕ್ಕೆ ಮಳಿಗೆಗಳ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇಂದೇ ಭೇಟಿ ನೀಡಿ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್, ಹಾಸನ್ ಟವರ್, ಉಪ್ಪಿನಂಗಡಿ. ಸಂಪರ್ಕಿಸಿ 08256295208. ನಮ್ಮ ಇತರ ಶಾಖೆಗಳು ಉಜಿರೆ, ಬೆಳ್ತಂಗಡಿ, ಮಡಂತ್ಯಾರು, ಬಂಟ್ವಾಳ. ಪುತ್ತೂರು, ಹಾಸನ ಹಾಗೂ ಸುಳ್ಯ. ಗಾಯತ್ರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಪುತ್ತೂರು, ಮಂಗಳಪದವು, ಪ್ರಧಾನ ಕಚೇರಿ, ಪಾಣಿಮಂಗಳೂರು. ಈಗ ಇನ್ನಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ, ಆಕರ್ಷಕ ಬಡ್ಡಿ ದರದಲ್ಲಿ ಗ್ರಾಹಕ ಸ್ನೇಹಿ ವ್ಯವಹಾರ. ನಮ್ಮಲ್ಲಿದೆ ಸೇಫ್ ಲಾಕರ್ ವ್ಯವಸ್ಥೆ. ಅಧ್ಯಕ್ಷರು ಶ್ರೀ ಅಡ್ಯಯಿ ವಿಷ್ಣು ಭಟ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶರಾವತಿ ರವಿನಾರಾಯಣ್. ನಿರ್ದೇಶಕರು, ಸಲಹಾ ಸಮಿತಿಯ ಸಂಚಾಲಕರು. 9844193255. 1ನೇ ಮಹಡಿ, ಮುಳಿಯಾ ನೆಸ್ಟ್ ವಾಣಿಜ್ಯ ಸಂಕೀರ್ಣ, ಪುತ್ತೂರು, ದಕ್ಷಿಣ ಕನ್ನಡ 574201. ನಮಸ್ತೆ ವೀಕ್ಷಕರೇ, ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿರಾಮಕ್ಕೆ ಹೋಗುವುದಕ್ಕೆ ಮೊದಲೇ ನಾವು ಏನು ಪಟ್ಲದವರ ಹತ್ರ ಮಾತನಾಡ್ತಾ ಇದ್ವಿ. ಇದೀಗ ವಿರಾಮದ ಬಳಿಕ ನಾವು ಮಾತನಾಡುವುದಕ್ಕೆ ಮೊದಲೇ ಒಂದು ಪಟ್ಲದವರ ಸಿರಿಕಂಠದಿಂದ ಒಂದು ಕೇಳಿ ನಾವು ಮುಂದೆ ಹೋದ್ರೆ ಒಳ್ಳೇದು ಅಂತ ನನಗನ್ನಿಸ್ತು. ಮತ್ತೆ ಮಾತನಾಡ್ತಾ ಹೋಗ್ಬೋದಲ್ಲ, ಹಾಗೆ ಒಂದು ಹಾಡು ಪಟ್ಲರೆ. ಧರೆಯ ಭಾರವ ಕಡೆಗರು ದಬತರಿಸಿ ಧರೆಯ ಭಾರವ ಕಡೆಯರು ದಬತರಿಸಿ ನರನಾಟಕದಿ ರಂಜಿಪ ಪರಮ ಪುರುಷನೇ ಪದುಮನಾಭನೇ ವಿಶ್ವವಂದಿತನೇ ಪರಮ ಪುರುಷನೇ ಪದುಮನಾಭನೇ ವಿಶ್ವವಂದಿತನೇ ಪರಮ ಪುರುಷನ ಅರಿಯದವನ ತಿನ್ನ ಕೇಳುವೆ ಬರಿದೆ ನೀನ್ಯಾಕೆನುತ ಅರಿಯದವನಂತಿನ್ನ ಕೇಳುವೆ ಬರಿದೆ ನೀನ್ಯಾಕೆನುತ ಕೋಮಲದರದ ನಿರುಪಮ ಪಾರಿಜಾತವನಿತ್ತನ ಮುನಿಪ ಕೋಮಲತರದ
ನಿರುಪಮ ಪಾರಿಜಾತವನಿತನ ಮುನಿಪ ಪದುಮನಾಭನೇ ಪರಮ ಪುರುಷನೇ ಬಾರಿದಿ ಅರಿಯದ ಮನೋ ತಿಳ್ನ ಕೇಳುವೆ ನೀ ಯಾಕೆನುತ ಕೃಷ್ಣ ಕೃಷ್ಣ ಮಾಧವ ಹರಿ ಖಂಡಿತವಾಗಿಯೂ ಆ ಶ್ರೀಹರಿ ಎಲ್ಲ ಸಂಕಷ್ಟವನ್ನು ನಿವಾರಣೆ ಮಾಡಲಿ. ಆದಷ್ಟು ಬೇಗ ರಂಗಸ್ಥಳದಲ್ಲಿ ಪಟ್ಲರ ಪದ್ಯವನ್ನು ಮತ್ತೆ ನಾವು ಕೇಳುವಂತಾಗಲಿ ಅಂತ ಹೇಳ್ತಾ ಪಾವಂಜೆ ಮೇಳದ ಬಗ್ಗೆ ಒಂದು ಸ್ವಲ್ಪ ನಾವು ಮಾತಾಡಬೇಕು ಈಗ ಹೊತ್ತಿನಲ್ಲಿ. ಯಾಕೆಂತ ಹೇಳಿದರೆ 1 ವರ್ಷಗಳ ಏನು ಪೂರೈಸ್ತಾ ಇದೆ ಪಾವಂಜೆ ಮೇಳ. ಒಂದು ಅದ್ಭುತವಾದ ತಿರುಗಾಟದ ಒಂದು ಸ್ಟಾರ್ಟಪ್ ಪಾವಂಜೆ ಮೇಳಕ್ಕೆ ಸಿಕ್ಕಿದಂಥದ್ದು. ಯಾಕೆಂತ ಹೇಳಿದರೆ ಕೋವಿಡ್ನಂಥ ಸಂದರ್ಭದಲ್ಲಿ ಎಲ್ಲ ಮೇಳಗಳು ನಿಂತು ಹೋಗುವ ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲಿ ಸತೀಶ್ ಶೆಟ್ಟರು ಒಂದು ಮೇಳವನ್ನು ಆರಂಭ ಮಾಡಿದರು. ಸೊ ಆರಂಭ ಮಾಡಿದ ಮೇಳ ಇವತ್ತು ಯಶಸ್ವಿಯಾದ ಪ್ರದರ್ಶನಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ಕಾಣುತ್ತಾ ಇತ್ತು, ಕೇರಳದ ಕೆಲವು ಕಡೆಗೆ ಸೇರಿದಂತೆ. ಸೊ ಮೇಳದ ಬಗ್ಗೆ ಹೇಳೋದಾದ ಸತೀಶ್ ಶೆಟ್ಟರೆ, ತುಂಬ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಪಾವಂಜೆ ಅಂತ ಕ್ಷೇತ್ರದ ಒಂದು ಮೇಳವನ್ನು ಹೊರಡಿಸುವುದು ಅಂತ ಹೇಳಿದರೆ ಅದೊಂದು ದೊಡ್ಡ ಸೌಭಾಗ್ಯವೇ ಸರಿ. ಯಾಕೆಂದೇಳಿದ್ರೆ ಅನೇಕ ರೀತಿಗಳಲ್ಲಿ ಪಾವಂಜೆ ಕ್ಷೇತ್ರ ಬೆಳಗುತ್ತಾ ಬಂದಂತಹ ಕ್ಷೇತ್ರ. ಅಲ್ಲಿಯ ಆಡಳಿತ ಮಂಡಳಿಯ ನಿಷ್ಠೆ ಹಾಗೂ ಅಲ್ಲಿಯ ಅರ್ಚಕ ವೃಂದದವರ ಒಂದು ದೊಡ್ಡ ಕೊಡುಗೆ, ಮತ್ತು ಯಕ್ಷಗಾನ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆ, ಅದು ಪಾವಂಜೆ ಮೇಳ ಪ್ರಾರಂಭ ಆದಾಗಿನಿಂದ ನಂತರ ಅಲ್ಲ, ಅದಕ್ಕಿಂತ ಮೊದಲು ಹಿಂದಿನಿಂದಲೇ ಯಕ್ಷಗಾನ ಕ್ಷೇತ್ರಕ್ಕೆ ರಾಜಾತಿಥ್ಯ ಸಿಗುದಿದ್ರೆ ಅದು ಕಲಾವಿದರಿಗೆ ರಾಜಾತಿಥ್ಯವನ್ನು ಕೊಟ್ಟಂತಹ ಒಂದು ಕ್ಷೇತ್ರ ಪಾವಂಜೆ ಕ್ಷೇತ್ರ ಅಂತ ಹೇಳಲಿಕ್ಕೆ ಯಾವುದೇ ಅನುಮಾನ ಇಲ್ಲ. ನಾನೀಗ ಆ ಮೇಳದ ಸಂಚಾಲಕ ಆದ ನಂತರ ಹೇಳುವುದಲ್ಲ ಇದನ್ನು. ನಾನು ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೇನೆ. ನಮಗೆ ಪಾವಂಜೆಯ ಒಂದು ಹತ್ತಿರದ ಸಂಪರ್ಕ ಅಲ್ಲಿಂದಲ್ಲಿಗೆ ಆಗುವಂಥ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಒಬ್ಬ ಕಲಾವಿದನಿಗೆ ಹೇಳಿದರೆ, ಅವರು ಅಲ್ಲಿಯ ಕಾರ್ಯಕ್ರಮಕ್ಕೆ ಒಂದು ತಾಳಮದ್ದಳೆ ಆಗಲಿ ಯಾವುದೇ ಕಾರ್ಯಕ್ರಮಕ್ಕಾಗಲಿ, ಆ ಕಲಾವಿದನ ಒಂದು ಸಣ್ಣ ಕಲಾವಿದ ಆಗಲಿ ದೊಡ್ಡ ಕಲಾವಿದ ಆಗಲಿ, ಎಷ್ಟೇ ಸಣ್ಣ ಕಲಾವಿದರಾಗಿದ್ದರೂ ಆ ಕಲಾವಿದನ ಮನೆಗೆ ಹೋಗಿ ಫಲವಸ್ತುಗಳನ್ನು ಕೊಟ್ಟು, ಆ ಆಡಳಿತ ಮಂಡಳಿಯವರು ಒಂದು 2 ತೆಂಗಿನಕಾಯಿ ಫಲವಸ್ತುಗಳನ್ನು ಕೊಟ್ಟು, ಒಂದು ಶಾಲು ಇದೆಲ್ಲ ಕೊಟ್ಟು ಆ ಕಲಾವಿದನಿಗೆ ನಮಸ್ಕರಿಸಿ ಅವನನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂಥ ಪದ್ಧತಿ ಇದು ನಾನು 8-10 ವರ್ಷಗಳ ಮೊದಲು ಕಂಡವ. ಇದು ಆ ಕ್ಷೇತ್ರದಲ್ಲಿ ನಡ್ಕೊಂಡು ಬಂದಂಥ ಪದ್ಧತಿ. ಆ ಕಲಾವಿದನನ್ನು ಅವರು ಆಮಂತ್ರಿಸುವುದು ಹೀಗೆ. ಯಾವುದೇ ಕ್ಷೇತ್ರದಲ್ಲಿ ನೀವು ನೋಡಿ, ಯಕ್ಷಗಾನ ಕ್ಷೇತ್ರದ ಯಾವುದೇ ಕಲಾವಿದನ ನೋಡಿ, ಯಾವುದೇ ಕ್ಷೇತ್ರದಲ್ಲಿ ಇಂಥ ಪದ್ಧತಿ ಇದೆಯಾ? ಈಗ ಮೇಳ ಪ್ರಾರಂಭ ಆದಾಗಿ ನಂತರ ನಾವು ಶೋಭಾಜಿಗೆ ಮಾಡಿದ್ದಲ್ಲದು, ಆ ಕ್ಷೇತ್ರದಲ್ಲಿ ಅದಕ್ಕಿಂತ ಮೊದಲೇ ನಡೆದುಕೊಂಡು ಬಂದಂಥ ಪದ್ಧತಿ ಅದು. ಯಾವ ಪಾವಂಜೆ ಕ್ಷೇತ್ರದ ಕಾಂಟ್ಯಾಕ್ಟ್ ಇರುವ ಯಾವುದೇ ಕಲಾವಿದನಲ್ಲಿ ಕೇಳಿ, ಅತ್ಯಂತ ಹೆಚ್ಚು ಹವ್ಯಾಸಿ ಕಾರ್ಯಕ್ರಮಗಳು, ಕೂಟಗಳಾಗಿರ್ಬೋದು, ತಂಡಗಳ ಕಾರ್ಯಕ್ರಮಗಳು ಪಾವಂಜೆಯಲ್ಲಿ ಆಗ್ತಾ ಇತ್ತು. ಅದಕ್ಕೆ ನನಗೆ ಅದೊಂದು ದೊಡ್ಡ ಹೆಮ್ಮೆ ಇದೆ. ಆದರೆ ಹರಕೆ ಆಟಗಳು ಅಂತೇಳಿ ಪಾವಂಜೆ ಕ್ಷೇತ್ರಕ್ಕೆ ಇನ್ನೂ ಆಗ್ಬೇಕಷ್ಟೇ. ಅದು ಈಗ ಮೇಳ ನಾವು ಪ್ರಾರಂಭ ಮೊನ್ನೆ ಆದಷ್ಟೇ, ಸ್ವಲ್ಪ ಮಟ್ಟಿಗೆ ಆಗಿದೆ ಅಷ್ಟೇ. ಈಗ ನಮ್ಮ ಆ ಕ್ಷೇತ್ರದ ಅಭಿಮಾನಿಗಳು, ನನ್ನ ವೈಯಕ್ತಿಕ ನನ್ನ ಅಭಿಮಾನಿಗಳು ಅದರ ಈ 1 ವರ್ಷ ಅಥವಾ 2 ವರ್ಷದ ಆಟ ಬುಕ್ಕಿಂಗ್ಗೆ ನಮಗೆ ದೊಡ್ಡ ರೀತಿಯಲ್ಲಿ ಸಹಕಾರ ನೀಡಿದರು. ಪ್ರಪ್ರಥಮವಾಗಿ ಕೋವಿಡ್ ನಂತರ ಪ್ರಪ್ರಥಮವಾಗಿ ಪ್ರಾರಂಭವಾದ ಮೇಳವೇ ನಮ್ಮದಿ ಪಾವಂಜೆ ಮೇಳ. ಸಂಚಾರಕ್ಕೆ ಹೊರಟಂತ ಮೇಳ ಪಾವಂಜೆ ಮೇಳ. ಇದನ್ನು ಹೆಮ್ಮೆಯಿಂದ ಹೇಳ್ತೇನೆ, ನಾನು ತುಂಬಾ ಸಂತೋಷದಿಂದ ಹೇಳ್ತೇನೆ. ಅದನ್ನು ತುಂಬಾ ಜನ ಕೇಳಿದ್ರು, ಹೇಗೆ ಹೊರಡಿಸ್ತೀರಿ ಮಾರ್ರೆ, ಅದು ಹೇಗೆ, ಅಲ್ಲಿ ನಿಮಗೆ ಪರ್ಮಿಷನ್ ಕೊಟ್ಟು, ಇಲ್ಲಿ ಹೇಗೆ ಪರ್ಮಿಷನ್ ಕೊಟ್ಟು, ನಮ್ಗೆ ಗೊತ್ತಿಲ್ಲ. ಕುಂದಾಪುರದಲ್ಲಿ 2-3 ಸಾವಿರ ಜನ ಸೇರತಕ್ಕಂಥದ್ದು, ಉಡುಪಿಯಲ್ಲಿ 2-3 ಸಾವಿರ ಜನ ಸೇರಿದ ಪ್ರದರ್ಶನಗಳು. ಇಲ್ಲ ಮೇಳ ಹೊರಡಬಹುದು, ಇಲ್ಲ ಪಾವಂಜೆ ಮೇಳ ಹೊರಟಿದೆ ಈಗ, ಹಾಗಾಗಿ ನಮ್ಮ ಮೇಳ ಹೊರಡಬಹುದು ಎಂಬುದನ್ನು ನಮ್ಮ ಹೊಸ ಮೇಳ ಆದ್ರೂ ತೋರಿಸಿಕೊಟ್ಟಿದೆ ಅಂತ ಹೇಳಿಕ್ಕೆ ನಾನು ತುಂಬಾ ಸಂತೋಷ.
ಯಾಕೆಂತ ಹೇಳಿದ್ರೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಉಲ್ಲೇಖ ಮಾಡಲೇಬೇಕಿಲ್ಲಿ. ಯಾಕೆ ಅಂತ ಕೇಳಿದ್ರೆ ಪೂಜ್ಯ ಡಿ ಹರ್ಷೇಂದ್ರ ಕುಮಾರ್ ಅವರು ಒಂದು ಮಾತನ್ನ ಹೇಳಿದರು. ಅವ್ರು ಹೇಳಿದರು, ಪಾವಂಜೆ ಮೇಳದ ತಿರುಗಾಟವನ್ನು ನೋಡ್ತಾ ಇದ್ರೆ ನಮಗೆ ಒಂದು ಸಾರ್ಥಕ ಭಾವ ಇದೆ ಅಂತ, ಒಂದು ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ಒಂದು ಸಾರ್ಥಕ ಭಾವ ನಮಗಿದೆ ಅಂತೇಳಿ, ಎಷ್ಟೋ ವರ್ಷಗಳಿಂದ ಮೇಳವನ್ನು ನಡೆಸ್ತಾ ಇರುವಂಥ ಒಂದು ಕ್ಷೇತ್ರ, ಆ ಕ್ಷೇತ್ರದ ಆ ಮೇಳದ ದನಿಗಳ ಮಾತನ್ನು ಹೇಳೋದು ಅಂತ ಹೇಳಿದ್ರೆ ಅದು ಪಾವಂಜೆ ಮೇಳಕ್ಕೆ ದೊಡ್ಡ ಕ್ರೆಡಿಟ್ ಅಂತ ನಾನು ಭಾವಿಸಿಕೊಳ್ತಾ, ಒಬ್ರು ಕಾಲರ್ ಇದ್ದಾರೆ, ಕಾಲ್ ರಿಸೀವ್ ಮಾಡೋಣ. ನಮಸ್ತೆ. 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 ನಮಸ್ತೆ ಮೇಡಮ್, ಹೇಳಿ. ಹೇಳಿ, ಪಟ್ಲರಿದ್ದಾರೆ, ಮಾತಾಡಿ. ನಮಸ್ತೆ. ನಮಸ್ತೆ, ಹೇಳಿ. ಹೇಳಿ, ನಮಸ್ತೆ. ಹೇಳಿ ಹೇಳಿ. ನಮಸ್ತೆ, ಕೇಳ್ತದೆ ಮೇಡಮ್, ಹೇಳಿ. ಎಸ್, ಅವರು ತಾಂತ್ರಿಕ ಕಾರಣ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಎಸ್ ಪಟ್ಲರೆ, ಈಗ ಮೇಳವನ್ನು ನಾವು ಏನು ಮೊನ್ನೆ ನಿಲ್ಲಿಸಿದ ನಂತರ ಈಗ ಕಲಾವಿದರು ಹೇಗೆ, ಏನು ಅವರ ವ್ಯವಸ್ಥೆ ಅಂತ? ಇಲ್ಲ, ಅದು ಒಳ್ಳೆ ರೀತಿಯಲ್ಲಿ ಸಾಗ್ತಾ ಇದೆ. ನಮ್ಮ ಕಲಾವಿದರಿಗೆ, ನಾನು ಇಷ್ಟು ಕಲಾವಿದರಿಗೆ ಮಾಡುವಾಗ ನಮ್ಮ ಕಲಾವಿದರನ್ನು ಬಿಟ್ಟು ಹಾಕ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ವಿಶೇಷವಾಗಿ ಕೇಳಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇನ್ನು ಒಂದೂವರೆ ತಿಂಗಳುಗಳ ಕಾಲ ಈ ತಿರುಗಾಟ ಇರ್ತಿದ್ರೆ, ಮೇ 25ರವರೆಗೆ ಪ್ರಾಯಶಃ ಮೇಳದ ತಿರುಗಾಟ ಇರ್ತಿತ್ತು. ಸೊ ಒಂದೂವರೆ ತಿಂಗಳುಗಳ ತಿರುಗಾಟ ಮೊಟಕಾಗಿದೆ. ಸುಮಾರು ಒಂದು 40 ಆಟ ಹೆಚ್ಚು ಕಮ್ಮಿ ಇಲ್ಲದಾಗಿದೆ. ಸೊ ಏನು ಮಾಡ್ಬೋದು, ಏನು ವ್ಯವಸ್ಥೆ ಅಂತ? ಇಲ್ಲ, ನಮ್ಮ ಕಲಾವಿದರಿಗೆ ನಾನು ಯಾವುದೇ ರೀತಿಯಲ್ಲಿ ಅದನ್ನು ಕೊರತೆ ಮಾಡಲ್ಲ. ನಾನು ಕಲಾವಿದರಲ್ಲೂ ಕೂಡ ಹೇಳಿದ್ದೇನೆ, ಅದರಲ್ಲಿ ಹೇಳುವುದಕ್ಕೆ ಏನು ಅಂಜಿಕೆ ಏನು ಇಲ್ಲ. ಬಾಕಿದ್ದವರು ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಾಗೆ ಅವರ ಸಂಭಾವನೆ ದೃಷ್ಟಿಯಲ್ಲೂ ಈ ಸಲದ ನಾವು ಏನು ಕಮಿಟ್ಮೆಂಟ್ ಆಗಿದ್ದೇವೆ ನಾವು ನಮ್ಮೊಳಗೆ, ಅದನ್ನು ಖಂಡಿತವಾಗಿ ಪೂರೈಸಲಿವೆ. ನಾವು ಯಾವುದೇ ರೀತಿಯ ಕಡಿತವನ್ನು ಮಾಡುವುದಿಲ್ಲ. ಓಕೆ. ಕಲಾವಿದರಿಗೆ ಸಂಬಳದಲ್ಲಿ ಮೇ 25ರವರೆಗೂ ಕೂಡ ನಮ್ಮದು ಸೇವೆ ಮೇ 25ಕ್ಕೆ ಅಂತೇಳಿ ನಿಗದಿಯಾಗಿತ್ತು. ಸಾಧಾರಣ ಒಂದು 35-40 ಆಟಗಳು ನಮಗೆ ಕ್ಯಾನ್ಸಲ್ ಆಗಿದೆ ಈ ಕೋವಿಡ್ನಿಂದಾಗಿ. ಆ ಕ್ಯಾನ್ಸಲ್ ಆದದ್ದನ್ನು ನಾವೇ ಅದನ್ನು ಹೊರತೇವೆ. ಕಲಾವಿದರಿಗೆ ಯಾವುದೇ ರೀತಿಯ ಕಡಿತಗಳನ್ನು ಅದರಲ್ಲಿ ಮಾಡಲ್ಲ. ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಆ ಪಾವಂಜೆ ಮೇಳದ ಆ ಕಲಾವಿದರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಾಗಿ ನಾವು ನೋಡ್ತೇವೆ. ಯಾಕೆಂತ ಹೇಳಿದ್ರೆ ಖಂಡಿತವಾಗಿಯೂ ಪಟ್ಲರು ಇಂಥ ಮಾತುಗಳನ್ನು ಹೇಳ್ತಾರೆ ಅನ್ನುವಂಥ ಭರವಸೆಯಲ್ಲೇ ನಾವು ಈ ಮಾತುಗಳನ್ನು ಕೇಳಿರುವಂಥದ್ದು. ಯಾಕೆಂತ ಹೇಳಿದ್ರೆ ಅನೇಕ ಮೇಳಗಳು ಇವತ್ತು ತಿರುಗಾಟವನ್ನು ನಿಲ್ಲಿಸಿದೆ. ಆದರೆ ಒಂದು ಯಾವುದೇ ರೀತಿಯಾದಂಥ ಉತ್ಪಾದನೆ ಅಥವಾ ಯಾವುದೇ ಆರ್ಥಿಕ ಇದು ಬರದೇ ಇದ್ದಾಗ ಕೂಡ ತಾನು ಸಹಾಯ ಮಾಡ್ತೇನೆ ಅಂತ ಹೇಳೋದಿದೆಯಲ್ಲ, ಅದು ನಿಜವಾಗಿಯೂ ಏನು ಶ್ಲಾಘಿಸಬೇಕಾದ ವಿಷಯ ಅಂತ ಹೇಳ್ತಾ, ಒಬ್ಬರು ಕಾಲರ್ ಇದ್ದಾರೆ, ನಾವು ಅವರನ್ನು ಮಾತಾಡ್ಸೋಣ. ನಮಸ್ತೆ. 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 ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಬಾರಿ ಮಲ್ಲ ಖುಷಿತ ಸಂಗತಿ ಬಂದ ನಮ್ಮ ಬೇಟ ಕಲಾವಿದರೆಲ್ಲ ಪಾಠ ವಿಷಯ ನಮ್ಮ ಚೂರು ಇರ್ಚಾರ ಬಂದು ಬೇಜಾರ್ಲ ನಾನು ಅಂಚನೆ ಇದ್ರ ಬಗ್ಗೆ ಬಾರಿ ಅಭಿಮಾನ ಉಂಟು ಸರ್. ಅಂಚನೆ ಅಂಚನೆ ಪಕ್ಕ ಜಾಯಿನ್ ಕೊರೋನಾ ಹೋದು ನಮ್ಮ ಬೇಗ ಮೇಲೆ ಓಪನ್ ಮಾಡಿ ಆಟ ನೋಡುದು ಥ್ಯಾಂಕ್ ಯು ಸೋ ಮಚ್. ಇದು ಕೊಂಚ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಎಸ್ ಪಟ್ಲರ, ನಾವು ಮಾತಾಡ್ತಾ ಇರುವಾಗ ಯಾಕೆಂತ ಹೇಳಿದ್ರೆ ಈಗ ರಂಗಸ್ಥಳದಲ್ಲಿ ಪಟ್ಲರ ಸ್ವರ ಕೇಳಲಿಕ್ಕಿಲ್ಲ. ಹಾಗಾಗಿ ಈ ನೇರ ಪ್ರಸಾರದ ಮೂಲಕ ಆದ್ರೂ ಒಂದಷ್ಟು ಹಾಡುಗಳನ್ನ ಪಟ್ಲರದನ್ನ ಕೇಳುವ ಅಂತ. ಇಲ್ಲ, ಹಾಡು ಒಂದು ಯಾವುದಾದ್ರೂ ದೇವಿ ಮಹಾತ್ಮೆಯದ್ದು. ಯಾಕೆಂತ ಹೇಳಿದ್ರೆ ಪಾವಂಜೆ ಮೇಳದಲ್ಲಿ ಎಷ್ಟು ಪ್ರದರ್ಶನ ಕಂಡಿತ್ತು ದೇವಿ ಮಹಾತ್ಮೆ ಅಂತ. ದೇವಿ ಮಹಾತ್ಮೆ ನನಗೆ ಅದು ಕೇಳಿದ್ದು ಒಳ್ಳೆಯದು. ನಾನು ಸುಮಾರು ನನಗೆ ಅಧಿಕೃತವಾಗಿ ನಾನು ಅದನ್ನು ಈಗ ಚೆಕ್ ಮಾಡ್ಲಿಕ್ಕೆ ಹೋಗಿಲ್ಲ. ಅಂತೂ ನಾನೀಗ 50 72 ಏನೋ ಆಗಿದೆ. 72 50ನೇ ಪ್ರದರ್ಶನ ಉಪ್ಪಿನಂಗಡಿಯಲ್ಲಿ ನಡೆದಿತ್ತು. ಹೌದೌದು, 72 73 ಏನೋ ಖಾಲಿ ದೇವಿ ಮಹಾತ್ಮೆ. ನನಗೆ ಅದು ಖುಷಿ ಅಂತ. ನಮ್ಮ
ಪಿತಾಮಹ ಮಹಾತ್ಮ ಗಾಂಧೀಜಿಯವರಿಂದ ತೊಡಗಿ ಅನೇಕ ನಮ್ಮ ದೇಶದಲ್ಲಿ ಹುಟ್ಟಿದ ಅನೇಕ ಹಿರಿಯರು ಹೇಳಿದಂಥ ಒಂದು ಮಾತು, ಕರ್ತವ್ಯವೇ ದೇವರು ಅಂತ. ನಾವು ಮಾಡುವ ಕರ್ತವ್ಯದಲ್ಲಿ ದೇವರನ್ನು ಕಾಣಬೇಕು ಅಂತ. ಆ ದೇವರನ್ನು ಕಂಡ ಕಾರಣ ನನಗೆ ಎಲ್ಲೂ ಯಾವ ಕರ್ತವ್ಯದಲ್ಲಿ ನನಗೆ ತೊಂದರೆ ಆಗಿಲ್ಲ, ಎಲ್ಲೂ ತೊಂದರೆ ಆಗಿಲ್ಲ. ನಾನು ಭ್ರಮರಾಂಬಿಕೆ ಪಟ್ಲರ ಜೊತೆಗಿದ್ದಾಳೆ. ನನ್ನ ಕರ್ತವ್ಯದಲ್ಲಿ ನಾನು ಎಲ್ಲೂ ದ್ರೋಹ ಮಾಡಿಲ್ಲ. ಅದಕ್ಕೆ ಸಾಕ್ಷಿ ನಾನು ಈಗ ಇರುವ ರೀತಿ. ಈ ವರ್ಷ ನಮಗೆ ದೈವಮಾತ್ಮೆ ಆಡುವ ಕೆಲವು ಮೇಳಗಳಿಗಿಂತಲೂ ಕೂಡ ಹೆಚ್ಚಿನ ದೈವಮಾತ್ಮೆ ಆಟಗಳು. ನನ್ನ ಎಲ್ಲ ಅಭಿಮಾನಿ ಬಳಗಕ್ಕೆ ಒಂದು ಆಶೆ ಇದ್ದದ್ದು, ನಾನು 2 ಗಂಟೆ ನಂತರ ಕೂತ್ಕೊಳ್ಬೇಕು. ಪಟ್ಲ ಎಲ್ಲರ ಅಪೇಕ್ಷೆ ಪಡ್ತಾ ಇದ್ದ ಅದನ್ನು ಹೆಚ್ಚಿನವರು ದೈವ ಪ್ರತ್ಯಕ್ಷದ ನಂತರ ಚಂಡಮಂಡಲ ಹಾಡುಗಳನ್ನು ನಮಗೆ ರಕ್ತಬೀಜ ಕೇಳಬೇಕು, ನೀವು ಅಲ್ಲಿಗೆ ಕೂತ್ಕೊಳ್ಬೇಕು ನನಗೆ ತುಂಬ. ಆದರೆ ನಾನು ತಿರುಗಾಟ ಮಾಡಿದಂಥ ಕಟೀಲು ಕ್ಷೇತ್ರದಲ್ಲಿ ಕೊಟ್ಟ ಕಾರಣ ಅದು ನನ್ನ ಆರೋಗ್ಯದ ಸಮಸ್ಯೆ. ನನಗೆ ನಿತ್ಯ ನಿದ್ದೆ ಕೆಟ್ಟರೆ ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗುತ್ತೆ, ಅದು ಆಗಲ್ಲ. ಅದರಲ್ಲಿ ಮುಚ್ಚುಮರೇನಿಲ್ಲ, ಹೆಚ್ಚಿನವರಿಗೆ ಗೊತ್ತೇ ಇದೆ. ನನಗೆ ಸ್ವಲ್ಪ ಪೈಲ್ಸ್ ಪ್ರಾಬ್ಲಮ್ ಇತ್ತು. ಆ ಪ್ರಾಬ್ಲಮ್ಗೋಸ್ಕರ ನಾನು ನಿದ್ದೆ ಕೆಡಲಿಕ್ಕೆ ಆಗಲ್ಲ ಎಂಬುದಕ್ಕಾಗಿ ತೊಡಕು ಮಾಡಿ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡಿ 1.5 ಗಂಟೆಗಿಂತ ಮೊದಲು ನನಗೆ ಮನೆ ಸೇರಲೇಬೇಕೆಂಬ ಉದ್ದೇಶದಿಂದ ನಾನು ಮಾಡಿದ್ದು. ಅದನ್ನು ಕೆಲವರು ಅದನ್ನು ಉಲ್ಟಾಗಿ ತಗೊಂಡ್ರು. ಅವಾಗ ಉದ್ದೇಶಪೂರ್ವಕ ಮಾಡೋದು, ಅವಾಗ ದೊಡ್ಡ ಜನ ಆಗಿದ್ದಾನೆ, ಹಾಗಲ್ಲ. ನನ್ನ ಖಂಡಿತ ತಾಯಿಯ ಸೇವೆಯನ್ನು ಮಾಡುವಲ್ಲಿ ಯಾವತ್ತೂ ನಾನು ಒಂದು ಕ್ಷೇತ್ರಕ್ಕಿಂತ, ಮೇಳಕ್ಕಿಂತ ಅಥವಾ ತಾಯಿಯ ದೈವಮಾತ್ಮೆ ವಿಷಯಕ್ಕಿಂತ ನಾನು ದೊಡ್ಡವಲ್ಲ. ನಾನು ದೊಡ್ಡವನಾದ್ದೇ ಅದರಿಂದ. ಆ ಪ್ರಾಮಾಣಿಕತೆ, ನಾನು ಸತ್ಯವನ್ನು ನುಡಿದರೆ ಅಂತ ಹೇಳುವುದಕ್ಕೆ ಈಗ 12 ಗಂಟೆ ಒಳಗೆ ಎಲ್ಲ ದೈವಮಾತ್ಮೆ ಐಡಿ ಆಗ್ತದೆ. ನಾವು ನಮಗೆ ಒಂದು ಆ ತಾಯಿ ಅನುಗ್ರಹದಿಂದಲೇ ಒಂದು ಮೇಳವನ್ನು ನಾನು ಕಟ್ಟಿ, ಆ ಮೇಳದಲ್ಲಿ ನಮ್ಮ ಭಕ್ತಾದಿಗಳು ದೈವಮಾತ್ಮೆನೇ ಆಡಿಸ್ತಾ ಇದ್ದಾರೆ. ನೀವು ಕೂತ್ಕೊಳ್ಳುವಂತದ್ದು ಅದೇ ಪ್ಲಾಟ್ಗೆ ಕೂತ್ಕೊಳ್ಳಿ. ನಾನು ಸಮಯ ಮಾತ್ರ ವ್ಯತ್ಯಾಸ. ಆ ಪ್ಲಾಟ್ ಅಲ್ಲಿ ನಾನು ದೇವಿಯನ್ನು ಆರಾಧಿಸಿದಾಗೂ ಆಯ್ತು, ದೇವಿಯ ಭಕ್ತರಿಗೆ ನಾನು ಸಂತೋಷವನ್ನು ಕೊಟ್ಟಾಗೂ ಆಯ್ತು. ನಮ್ಮ ದೇವರ ಸೇವೆ ಎಲ್ಲಿ ಹೇಳಿ, ಅದೇ ನಾನು ಹಾಗೆ ಹೇಳಿದೆ, ಕರ್ತವ್ಯವೇ ದೇವರು. ಭಕ್ತರ ಮನಸ್ಸನ್ನು ಸಂತೋಷಪಡಿಸುವುದೇ ನಮಗೆ ದೊಡ್ಡ ಕೆಲಸ. ಒಬ್ಬ ಅರ್ಚಕ ಆತ ಪೂಜೆ ಮಾಡುವುದೇ ಆತ ದೇವರನ್ನ ಏನು ಕಾಣುವಂತ ಅಲ್ವಾ. 10 ಜನರಿಗೆ ಕಲಾವಿದ ಆತ ಕಲಾ ಸೇವೆಯನ್ನೇ ಮಾಡುವಂತದ್ದೇ ಆತನ. ಹೌದು, ಕಲಾ ಸೇವೆಯನ್ನು ಮಾಡಿ 10 ಜನರಿಗೆ ಸಂತೋಷವನ್ನು ಕೊಟ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ನಮ್ಗೆ ಏನ್ ಬೇಕು ಹೇಳಿ. ಅದೇ ನಿಜವಾದ ಪೂಜೆ, ಅದೇ ಪುಣ್ಯ. ನನ್ನ ಗರ್ಭಗುಡಿ ರಂಗಸ್ಥಳ. ನಾನೊಬ್ಬ ಯಕ್ಷಗಾನದ ಕಲಾವಿದನಾಗಿ ನನ್ನ ಗರ್ಭಗುಡಿ ರಂಗಸ್ಥಳ. ಆ ರಂಗಸ್ಥಳದ ಗರ್ಭಗುಡಿಯಲ್ಲಿ ಪ್ರಧಾನ ಅರ್ಚಕ ಭಾಗವತನೇ. ಖಂಡಿತ ಆ ಗರ್ಭಗುಡಿಯಲ್ಲಿ ಪ್ರಧಾನ ಅರ್ಚಕ ಭಾಗವತನೇ. ನಾನು ಅದನ್ನೇ ಪೂಜೆ ಮಾಡ್ತಾ ಇದ್ದೇನೆ, ಆ ತಾಯಿಯನ್ನೇ ನಿತ್ಯ ಸ್ಮರಿಸ್ತಾ ಇದ್ದೇನೆ. ಒಂದು ನಾವು ಕೇಳಬಹುದಾ, ಒಂದು ಪ್ರಧಾನ ಅರ್ಚಕರ ಬಾಯಿಂದ ಒಂದು ಮಂತ್ರ ಕೇಳಬಹುದಾ ಅಂತ, ತಾಯಿಯನ್ನು ಸ್ತುತಿಸುವಂತದ್ದು? ಎನಲು ಜಯ ಜಯವೆನುತ ಎನಲು ಜಯ ಜಯವೆನುತ ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವನಜನಾಭನು ಕರದ ಚಕ್ರವಾಯ ತ್ರಿನಯನಾಗ ತ್ರಿಶೂಲವನು ಸಹ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಪದಕೆರಗೆ ಜಯ 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 ಜಗದಂಬಾ ಜಗದಂಬಾ ಜಗದಂಬಾ
ಜಯ ಜಯ ಎಸ್ ಸತೀಶಣ್ಣ, ನಾವು ಪಾವಂಜೆ ಮೇಳದ ಪ್ರದರ್ಶನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಲಲಿತೋಪಖ್ಯಾನ ಕೂಡ ಪಾವಂಜೆ ಹೌದು, ಮೇಳದಲ್ಲಿ ತುಂಬಾ ಒಳ್ಳೆ ಪ್ರದರ್ಶನ ಕಂಡಿತು. ಹೌದು. ಕಟೀಲು ಕ್ಷೇತ್ರ ಮಹಾತ್ಮೆ ಆಯಿತು, ಕಟೀಲು ಕ್ಷೇತ್ರ ಮಹಾತ್ಮೆ ಆಯಿತು, ಬಪ್ಪನಾಡು ಕ್ಷೇತ್ರ ಮಹಾತ್ಮೆ, ಕೊಲ್ಲೂರು ಕ್ಷೇತ್ರ ಮಹಾತ್ಮೆ, ಆ ದೇವಿಯ ಪ್ರಸಂಗಗಳು ಅನೇಕ ಆದವು. ಸುಮಾರು ಈ ಸಲ ಒಂದು ಮೇಳದ ಲೆಕ್ಕಾಚಾರವನ್ನು ತಗೊಂಡ್ರೆ ಧರ್ಮಸ್ಥಳ ಸ್ವಲ್ಪ ಅಲ್ಲಿ ಕ್ಷೇತ್ರದಲ್ಲಿ ಆಟ ಆಗಿ ಸ್ವಲ್ಪ ಬೇಗ ಹೊರಟಿದೆ. 18 ತಾರೀಕಿಗೆ ಧರ್ಮಸ್ಥಳ ಮೇಳ, ನವೆಂಬರ್ 18ಕ್ಕೆ ಲಾಸ್ಟ್ ಇಯರ್ ಏನೋ ಹೊರಟಿದೆ ಅಂತ ಕಾರಣ ನನಗೆ ನೆನಪು. ನಮ್ದು 27ಕ್ಕೆ ಹೊರಟದ್ದು. ಆದ್ರೆ ಸಂಚಾರಕ್ಕೆ ಹೊರಟ ಮೇಳ ನಮ್ದೇ ಪಾವಂಜೆ ಮೇಳ ಸಂಚಾರಕ್ಕೆ ಹೊರಟದ್ದು. ಅಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಂದು ತಿಂಗಳು ಆಟ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಧರ್ಮಸ್ಥಳವನ್ನು ಬಿಟ್ರೆ ಒಂದು ಮೇಳವ ಲೆಕ್ಕಾಚಾರ ಹಾಕಿದ್ರೆ ಪಾವಂಜೆ ಮೇಳದ ತುಂಬಾ ಆಟ ಅತಿ ಹೆಚ್ಚು ಪ್ರದರ್ಶನಗೊಂಡದ್ದು ಪಾವಂಜೆ ಮೇಳದ ಆಟ. ಅದರ ಜೊತೆಗೆ ಹೆಚ್ಚು ಪೌರಾಣಿಕ ಪ್ರಸಂಗಗಳನ್ನೇ ಎಲ್ಲವೂ ಆಲ್ಮೋಸ್ಟ್ ಹೆಚ್ಚಲ್ಲ, ಎಲ್ಲವೂ ಪೌರಾಣಿಕ ಪ್ರಸಂಗ, ಎಲ್ಲವೂ ಪೌರಾಣಿಕ ಪ್ರಸಂಗಗಳನ್ನ ಆಡಿರುವಂಥದ್ದು. ಮತ್ತು ಇನ್ನೊಂದು, ನಾನು ಪಾವಂಜೆ ಮೇಳದ ಪ್ರದರ್ಶನಗಳನ್ನ ಇದು ಮಾಡ್ತಾ ಹೋದ್ರೆ ಅತಿ ಹೆಚ್ಚು ಪ್ರೇಕ್ಷಕರು ಪ್ರಾಯಶಃ ಯಕ್ಷಗಾನದ ಎಲ್ಲ ಮೇಳಗಳ ಇದರಲ್ಲಿ ಅತಿ ಹೆಚ್ಚು ಪ್ರೇಕ್ಷಕರು ಒಂದು ಮೇಳದ ಆಟವನ್ನು ನೋಡಿದ್ರೆ ಅದು ಪ್ರಾಯಶಃ ಕಳೆದ ಇದರಲ್ಲಿ ಪಾವಂಜೆ ಮೇಳದ್ದು ಅಂತ ಇರ್ಬೋದು. ಅಲ್ಲ, ನಮ್ಮ ಪ್ರಕಾರ. ಹೌದು, ನೀವು ಅದನ್ನ ಹೇಳ್ತೀರಿ, ಸಂತೋಷ ಪಡ್ತೇನೆ. ನೀವು ಅದನ್ನ ಇದು ಮಾಡುವ ಹಾಗಿಲ್ಲ, ನಮ್ಮ ಪ್ರಕಾರ. ಎಸ್, ಯಾಕೆ ಅಂತ ಹೇಳಿದ್ರೆ ಈ ಮಧ್ಯದಲ್ಲಿ ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಬೆಹರೇನಿಂದ ಮೋಹನ್ ದಾಸ್ ರೈ ಅಂತ ಮಾತಾಡುದು, ಪಟ್ಟಣದಲ್ಲಿ ಗೊತ್ತಿದೆ. ನಮಸ್ಕಾರ, ಹೇಳಿ ಅಣ್ಣ. ನಮಸ್ತೆ, ಹೇಳಿ. ಹಲೋ, ನೀವು ನಿಮ್ಮ ವಾಲ್ಯೂಮ್ ಅನ್ನ ದಯಮಾಡಿ ಮ್ಯೂಟ್ ಮಾಡಿ ಮಾತಾಡಿ ಸರ್. ನೀವು ಯಾವುದೆಲ್ಲ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ ಅದರ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿ. ಹೇಳಿ 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 ಅಣ್ಣ, ಹೇಳಿ. ಏನ್ ನಿಮ್ಮ ಪ್ರಶ್ನೆ? ಹೇಳಿ. ನಮಸ್ತೆ. ನಮಸ್ತೆ. ಓ, ನಮಸ್ತೆ ನಮಸ್ತೆ, ಹೇಳಿ ಹೇಳಿ ಮೋಹನ್ ದಾಸ್ ರೈಗಳೇ. ಒಳ್ಳೆಯ ಟೈಮಲ್ಲಿ ನೀವೊಂದು ಯಕ್ಷರಂಗದಲ್ಲಿ ಮಿಂಚುವ ಟೈಮನ್ನು ಹಾಳು ಮಾಡುವಂತ ಕೊರೋನಾಗೆ ಶಪಿಸುತ್ತಾ ಮುಂದಿನ ಇಂಥ ಅವಸ್ಥೆಯಲ್ಲಿ ನಾವು ಇದು ಹೇಗೆ ಈಗ ಮುಂದಿನ ವರ್ಷಕ್ಕೆ ಈಗಲೇ ಹಾಳಾಗಿ ಹೋಯ್ತು, ಇದಕ್ಕೆ ಎಂತ ಸ್ಥಿತಿಗತಿ ಬರ್ಬೋದು ಹೇಳುವ ನಿಮ್ಮ ಅಭಿಪ್ರಾಯ ಹೇಳ್ಬೋದು ಸರ್? ನನಗೆ ನಾನು ಫೋನ್ನ ವೈಬ್ರೇಷನ್ ಇಂದಾಗಿ ಅದು ಏನು ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಹೇಳಿದ್ದು ಮೋಹನ್ ದಾಸ್ ರೈಗಳು ಅಂತೇಳಿ ಗೊತ್ತಾಯ್ತು ಬೆಹರಿನಿಂದ. ನೆಟ್ವರ್ಕ್ ಪ್ರಾಬ್ಲಮ್ ಇರ್ಲಿಕ್ಕೂ ಸಾಕು. ಹೇಳಿ ಮೋಹನ್ ದಾಸ್, ಇನ್ನೊಂದ್ಸಲ ಹೇಳಿ. ನಮ್ಮ ಈಗಿನ ಸ್ಥಿತಿಗತಿಯಲ್ಲಿ ಈ ಕೊರೋನಾ ಈಗ ಕಳೆದ ವರ್ಷಕ್ಕೆ ಅದು ಈ ವರ್ಷಕ್ಕೆ ಇರ್ತದೆ ಅಂತ ಹೇಳುವಂತ ಯಾರು ನಂಬಿರ್ಲಿಲ್ಲ. ಇಲ್ಲಿ ಇಷ್ಟೊಂದು ದೊಡ್ಡ ಒಂದು ಅವಘಡ ಬರ್ತದೆ ಈ ಕೊರೋನಾದಿಂದ ಅಂತ ಹೇಳಿ. ಹೌದು ಹೌದು. ಇನ್ನು ಈಗ ಮುಂದಿನ ವರ್ಷಕ್ಕೆ ಆಗ್ಬೋದು. ಇಂಥ ನಮ್ಮ ತುಂಬಾ ಮೇಳಗಳು, ಕಲಾವಿದರು ಇದನ್ನೇ ನಂಬಿ ಬದುಕುವವರಿದ್ದಾರೆ. ಹೌದು ಹೌದು. ಅದಕ್ಕಾಗಿ ಇನ್ನು ಮುಂದಿನ ಇನ್ನು ಕಾಲಘಟ್ಟದಲ್ಲಿ ನಾವು ಇದನ್ನು ಹೇಗೆ ಇದನ್ನು ಮುಂದುವರಿಸಬಹುದು ಅಂತ ನಿಮ್ಮೊಂದು. ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ನಾನು ಮತ್ತೊಂದು ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಪಾವಂಜೆ ಮೇಳದ ನಾಳಿನ ಆಟ 2 ತಾರೀಕಿನ ಮೇ 2 ತಾರೀಕಿನ ಆಟ ಮೋಹನ್ ದಾಸ್ ರೈಗಳದ್ದು. ಅಡಿಕೆಯಲ್ಲಿ ತವರದೇ ಕಾಲ್ ಇದೆ. ಹಾಗೆ ಅವ್ರದ್ದು ಈ ಕೊರೋನಾದಿಂದಾಗಿ ಪಾಪ ಅವರು ಯಕ್ಷಗಾನಕ್ಕೋಸ್ಕರನೇ ಬೇರೆನಿಂದ ಬಂದದ್ದು, ಊರಿನಿಂದ. ಕಲಾವಿದರ ಪರಿಸ್ಥಿತಿ, ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಆದರೆ ನಮಗೆ ಹೆದರಿಕೆ ಅದೇ, ನಾವೀಗ ಈ ಸಮಾಜ ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ, ಇಡೀ ಸಮಾಜ ಒಂದು ಚಿಂತನೆ ಮಾಡಬೇಕಾದಂಥ ವಿಚಾರ ನಾಳೆ ಏನು ಅಂತ ಒಂದು, ಮತ್ತೆ ನಮ್ಮ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಯನ್ನು ಬಿಂಬಿಸುವಂಥ ಇಂಥ ಕಲೆಯನ್ನೇ ಅವಲಂಬಿಸಿದಂತಹವರ ಬದುಕು, ಜನಮಾನಸದಲ್ಲಿ ಕಲೆಯನ್ನು ಮುಟ್ಟಿಸಿದಂತಹ ಮನಸ್ಸುಗಳಿಗೆ ಮುಟ್ಟಿಸಿದಂತಹ ಕಲಾವಿದರುಗಳು ಬೇರೆ
ಕಡೆ ಮುಖ ಮಾಡ್ತಾ ಇದ್ದಾರೆ. ವೃತ್ತಿಯನ್ನು ಅವಲಂಬಿಸಿದ ಕಲಾವಿದರು ಬೇರೆ ಕಡೆ ಮುಖ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದೇ ಪರಿಸ್ಥಿತಿ ಬರುವ ವರ್ಷ ಬಂದರೆ ಏನು ಗತಿ ಅಂತ, ಬೇರೆ ದಾರಿ ಇಲ್ಲ. ಕಲಾವಿದರನ್ನು ಪೋಷಣೆ ಮಾಡುವವರಿಲ್ಲ. ಕೇವಲ ಯಕ್ಷಗಾನ ಕಲಾವಿದರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ನಾನು, ಎಲ್ಲ ನಾಟಕ ರಂಗಭೂಮಿಯ ಎಲ್ಲ ಕಲಾವಿದರುಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬರೂ ನಾವು ಬೇರೆ ವಿಮುಖರಾಗ್ತಾ ಇದ್ದಾರೆ ಇದರಿಂದ, ಈ ಕಲೆಗಳಿಂದ. ಇದರಲ್ಲಿ ಏನು ಪ್ರಯೋಜನ ಇಲ್ಲ, ನಾವು ಬದುಕುವುದು ಹೇಗೆ, ನಮ್ಮ ಸಂಸಾರವನ್ನು ಹೇಗೆ ನಿಭಾಯಿಸಲಿ ಎಂಬುದಾಗಿ ಇದಕ್ಕೆ ಪ್ರತಿಯೊಬ್ಬರೂ ಯೋಚನೆ ಯೋಚನೆ ಮಾಡುವಷ್ಟು ತಾಳ್ಮೆ ಈಗಿನ ಪರಿಸ್ಥಿತಿಯಲ್ಲಿ ಯಾರಲ್ಲೂ ಇಲ್ಲ. ಆದರೆ ನಿಮ್ಮ ಮಾತು 100ಕ್ಕೆ 100 ಸತ್ಯ. ಬರುವ ವರ್ಷದ ಪರಿಸ್ಥಿತಿ ಹೇಗೆ ಜಾಸ್ತಿಯಾಗಿ ಕೊಟ್ಟು, ಯಾಕಂದ್ರೆ ಈಗ ಕೈ ಕೊಟ್ಟರೆ ಅವರ ಕುಟುಂಬ ನಡೆಯಲಿಕ್ಕಿಲ್ಲ. ಖಂಡಿತವಾಗಿ ಅಲ್ಲ, ಕೊಡಲೇಬೇಕು. ಸರ್ಕಾರ ಇದರ ಬಗ್ಗೆ ಗಮನ ಹರಿಸಲೇಬೇಕು. ಅದು ಅತಿ ಮುಖ್ಯವಾದಂಥ ವಿಚಾರ. ನೀವು ಮೋಹನ್ ದಾಸರೇ ಒಳ್ಳೆ ರೀತಿಯಲ್ಲಿ ಆ ಪ್ರಶ್ನೆಯನ್ನು ಕೇಳಿದ್ರಿ. ನಿಜವಾಗಿಯೂ ಇದು ಸರ್ಕಾರದ ಗಮನ ಸೆಳೆಯಬೇಕಾದಂಥ ವಿಚಾರ. ಕಿಟ್ಟಿಗೋಸ್ಕರ ಅಲ್ಲ, ಅಥವಾ ಅವರು ಕೊಡುವಂಥ 2,000 ಮೊತ್ತದ ಹಣಕ್ಕೋಸ್ಕರ ಅಲ್ಲ. ಸರ್ಕಾರ ಈಗ ಗಮನ ಹರಿಸಬೇಕಾದ್ದು ಇಂಥ ಕಲಾವಿದರು ಕೇವಲ ಯಕ್ಷಗಾನದ ಮಾತ್ರ ಅಲ್ಲ, ಎಲ್ಲ ನಾನು ದೈವ ನರ್ತನಗಳಿಂದ ಹಿಡಿದು ಎಲ್ಲ ವಿಭಾಗದ ಸಂಗೀತ ಇರಬಹುದು, ಭರತನಾಟ್ಯ ಇರಬಹುದು, ಯಕ್ಷಗಾನದ ಇರುವುದು, ನಾಟಕ ಇರಬಹುದು, ಅಥವಾ ಈಗ ದೇವಸ್ಥಾನದ ಅರ್ಚಕರಿಂದ ನೋಡಿ, ಕೆಲವು ಈಗ ಒಳ್ಳೊಳ್ಳೆ ಉತ್ಪತ್ತಿರುವ ಕ್ಷೇತ್ರದ ಅರ್ಚಕರುಗಳಿಗೆ ಏನು ತೊಂದರೆ ಆಗ್ಲಿಕ್ಕಿಲ್ಲ. ಆದ್ರೆ ಸಣ್ಣ ಸಣ್ಣ ಏನು ಉತ್ಪತ್ತಿಲ್ಲದಂತ ದೇವಸ್ಥಾನದ ಅರ್ಚಕರಿಗೆ ಏನ್ ಮಾಡಬೇಕು ಪಾಪ, ಅವರ ಕುಟುಂಬವನ್ನು ಹೇಗೆ ನಿಭಾಯಿಸಬೇಕು? ಇಂಥವರ ಬಗ್ಗೆ ಸರ್ಕಾರ ಗಮನ ಹರಿಸಲೇಬೇಕು, ಅಂತವರನ್ನು ಉಳಿಸಲೇಬೇಕು ನಾವು. ಇಲ್ಲದಿದ್ರೆ ಮುಂದಿನ ಪೀಳಿಗೆಗೆ ಇದು ದೊಡ್ಡ ಮಾರಕ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಈ ಕಲಾವಿದರಾಗ್ಲಿ, ಇಂಥ ಅನೇಕ ವಿಭಾಗಗಳಿರಬಹುದು. ಇದರ ಬಗ್ಗೆ ಸರ್ಕಾರ ಗಮನ ಹರಿಸಲೇಬೇಕು. ಅವರ ಕುಟುಂಬಕ್ಕೆ ಆ ಕಲಾವಿದರುಗಳಿಗೆ ಭದ್ರತೆಯನ್ನು ಕೊಡಲೇಬೇಕು. ಇದು ಶಾಸಕರು ನಿಜವಾಗಿ ಇದಕ್ಕೆ, ನಮ್ಮ ಅಧ್ಯಕ್ಷರು ದೊಡ್ಡ ರೀತಿಯಲ್ಲಿ ಇದಕ್ಕೆ ಮನಸ್ಸು ಮಾಡಲೇಬೇಕು. ನಾನು ಈ ಮೂಲಕ ಕೂಡ ಅವರ ಗಮನ ಸೆಳೆಯುತ್ತಾ ಇದ್ದೇನೆ. ಇಂಥ ವಿಚಾರಗಳಿಗೆ ಅವರು ಗಮನ ಹರಿಸಲೇಬೇಕು. ಇಲ್ಲದಿದ್ದರೆ ಇದು ದೊಡ್ಡ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮಾರಕ ಆಗೇ ಆಗ್ತದೆ ಈ ಸಮಾಜಕ್ಕೆ. ಎಸ್ ಸತೀಶ್ ಶೆಟ್ರೆ, ಇನ್ನು ಅನೇಕ ಮಾತುಗಳನ್ನು ನಿಮ್ಮ ಜೊತೆ ಮಾತಾಡಬೇಕು. ಅದೇ ರೀತಿ ಮೋಹನ್ ದಾಸರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೂ ಅನೇಕ ವಿಚಾರಗಳನ್ನು ಮಾತಾಡಬೇಕು. ಅದಕ್ಕಿಂತ ಮೊದಲೇ ಒಂದು ವಿರಾಮ ತೆಗೆದುಕೊಳ್ಳುವ ಹೊತ್ತಾಗಿದೆ. ಒಂದು ಸಣ್ಣ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿತು. ಒಂದು ವಿರಾಮ. ವಿನೂತನ ಶೈಲಿಯ ಮನಮೋಹಕ ಬಟ್ಟೆಗಳ ಭಂಡಾರ, ನಾರಿ ಮಣಿಯರ ಸೌಂದರ್ಯಕ್ಕೆ ಸರಿಸಾಟಿಯಾದ ಸಾರಿ, ಕುರ್ತಾ, ಲೆಹಂಗಾ, ಪುರುಷರ ಫಿಟ್ನೆಸ್ಗೆ ಬೊಂಬಾಟ್ ಕಲೆಕ್ಷನ್, ಉತ್ತಮ ಗುಣಮಟ್ಟದ ಫ್ರೆಶ್ ಲುಕ್ ನೀಡೋ ಟ್ರೆಂಡಿ ಡ್ರೆಸ್. ನಿಮ್ಮ ಮನೆಯಲ್ಲಿ ಮದುವೆ ಸಮಾರಂಭ ಇದೆಯಾ? ಬಟ್ಟೆ ಪರ್ಚೇಸ್ ಮಾಡುವುದಕ್ಕೆ ಮಳಿಗೆಗಳ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇಂದೇ ಭೇಟಿ ನೀಡಿ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್, ಹಾಸನ್ ಟವರ್, ಉಪ್ಪಿನಂಗಡಿ. ಸಂಪರ್ಕಿಸಿ 08256295208. ನಮ್ಮ ಇತರ ಶಾಖೆಗಳು ಉಜಿರೆ, ಬೆಳ್ತಂಗಡಿ, ಮಡಂತ್ಯಾರು, ಬಂಟ್ವಾಳ. ಆಚಾರ್ಯ, ಪುತ್ತೂರು, ಹಾಸನ ಹಾಗೂ ಸುಳ್ಯ. ನಮಸ್ತೆ ವೀಕ್ಷಕರೇ, ವಿರಾಮದ ಬಳಿಕ ಕೋವಿಡ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರ್ ಇದ್ದಾರೆ. ಸತೀಶ್ ಶೆಟ್ಟರ್ ಹತ್ರ ಅನೇಕ ವಿಚಾರಗಳನ್ನು ಮಾತಾಡಿದ್ವಿ, ಅನೇಕ ಹಾಡುಗಳನ್ನು ಕೂಡ ಕೇಳಿದ್ವಿ. ಸತೀಶ್ ಶೆಟ್ರೆ, ನಾವು ಮಾತಾಡ್ತಾ ಯಕ್ಷಗಾನ ಕಲಾವಿದರ ಬಗ್ಗೆ, ಮೇಳದ ಬಗ್ಗೆ ವಿಚಾರಗಳನ್ನು ಮಾಡ್ತಾ ಇದ್ವಿ. ಇವತ್ತು ಅನೇಕ ಯಕ್ಷಾಭಿಮಾನಿಗಳು, ವಿಶೇಷವಾಗಿ ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ದೇಶ ವಿದೇಶಗಳಲ್ಲಿರುವವರು ಸಂಕಷ್ಟದಲ್ಲಿದ್ದಾರೆ. ಸೊ ಈ ಪರಿಸ್ಥಿತಿಯಲ್ಲಿ ಅವರಿಗೆ ಒಬ್ಬ ಕಲಾವಿದನಾಗಿ, ಅವರ ಅಭಿಮಾನದ ಕಲಾವಿದನಾಗಿ ಏನು ಧೈರ್ಯದ ಮಾತನ್ನು ಹೇಳಲಿಕ್ಕೆ? ಇಂದಲ್ಲ ನಾಳೆ ಪರಿಸ್ಥಿತಿ ಸರಿಯಾಗಬಹುದು. ನಮಗೆ ಕಷ್ಟ ಬಂದಿದೆ, ಹೌದು, ಎಲ್ರಿಗೂ ನಮಗೆ ಕಷ್ಟವೇ. ಆದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಜಾಗ್ರತೆ ಮಾಡಿ. ಯಾಕೆಂತೇಳಿದರೆ ಈಗಿನ ಪರಿಸ್ಥಿತಿಯಲ್ಲಿ ಅದು ಯಾವ ರೀತಿ ಆಗಿದೆ ಅಂತ ಗೊತ್ತಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ
ಯಾವುದೇ ಸರ್ಕಾರಕ್ಕೂ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸರ್ಕಾರ ಇದ್ದರೂ ಕೂಡ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈಗಿನ ಪರಿಸ್ಥಿತಿ ಕೈ ಮೀರಿ ಹೋಗಿ ಆಗಿದೆ. ನಮಗೆ ನಮ್ಮ ರಕ್ಷಣೆ ನಾವುಗಳೇ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಮನೆಯಲ್ಲಿದ್ದುಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಸಂಸಾರದ ಜೊತೆಗೆ ನೆಮ್ಮದಿಯಾಗಿ ಇರಿ. ಇದ್ದದ್ದನ್ನು ಹಂಚಿಕೊಂಡು, ನಮಗೆ ದೊಡ್ಡ ವೈಭವೋಪೇತವಾದ ಊಟ ತಿನಿಸುಗಳು ನಮಗೆ ಬೇಕಾಗಿಲ್ಲ. ನಮ್ಮ ಆರೋಗ್ಯವನ್ನು ಉಳಿಸಲಿಕ್ಕೆ ಒಂದು ಹೊತ್ತು ಊಟ ಮಾಡಿದರೂ ನೆಮ್ಮದಿಯಲ್ಲಿ ಸಂಸಾರದ ಜೊತೆಗೆ ಊಟ ಮಾಡಿಕೊಂಡು ಮನೆಯಲ್ಲೇ ಇದ್ದುಕೊಳ್ಳಿ. 4 ಗಂಟೆ ಸರ್ಕಾರ ಬಿಟ್ಟಿದೆ ಎಂಬುದಕ್ಕಾಗಿ ದಯವಿಟ್ಟು ಮಕ್ಕಳನ್ನು ಕರ್ಕೊಂಡು ತಿರುಗಾಡಲಿಕ್ಕೆ ಹೋಗಬೇಡಿ. ಆ ಸಮಯದಲ್ಲೇ ತುಂಬ ಈಗಿನ ಪರಿಸ್ಥಿತಿಯಲ್ಲಿ ತುಂಬ ಡೇಂಜರ್. ಅನಿವಾರ್ಯವಾದರೆ ನಿಮಗೆ ಬೇರೆ ದಾರಿಯೇ ಇಲ್ಲ ಇವತ್ತು ಹೋಗದಂತ ಇರುವಂಥ ಪರಿಸ್ಥಿತಿಯಲ್ಲಿ ಮಾತ್ರ ಮನೆಯಿಂದ ಹೊರಗಡೆ ಹೋಗಿ ಅಂತ ನಿಮ್ಮಲ್ಲಿ ಕೈ ಮುಗಿದು ನಾನು ಎಲ್ಲರಲ್ಲಿ ಕೇಳಿಕೊಡ್ತಾ ಇದ್ದೀನಿ. ಎಸ್, ಈ ಮಧ್ಯದಲ್ಲಿ ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಮೇಡಮ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಪಟ್ಲ ಸತೀಶ್ ಅಂತ ಹೇಳಿ. ಪಟ್ಲ ಸತೀಶ್ ಶೆಟ್ಟಿ ಅವರ? ನಮಸ್ಕಾರ. ನಮಸ್ಕಾರ ಮೇಡಮ್. ನನ್ನ ತುಂಬಾ ಹಳೆಯ ಸ್ನೇಹಿತರು. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು. ಸಂದರ್ಭದಲ್ಲಿ ತುಂಬಾ ಉತ್ತಮವಾದಂತಹ ಒಬ್ಬ ವ್ಯಕ್ತಿ ಇವತ್ತು ಜನಮಾನಸಕ್ಕೆ ಒಂದಷ್ಟು ಮಾತುಗಳನ್ನ ಆಡೋದಕ್ಕೆ ನೀವಿಲ್ಲಿ ಕೂತಿರುವಂತದ್ದು ತುಂಬಾ ಖುಷಿ ಆಯ್ತು. ನಿಮ್ಮ ಒಂದು ಸಂದರ್ಶನ ಇವತ್ತಿದೆ ಅನ್ನುವಂಥದ್ದನ್ನ ತಿಳ್ಕೊಂಡು. ಥ್ಯಾಂಕ್ ಯು. ನನ್ನ ಒಂದು ಸಜೆಷನ್ ಹಾಗೆ ಒಂದು ಕಳಕಳಿಯ ವಿನಂತಿಯೂ ಕೂಡ, ನಿಮ್ಮ ಮೂಲಕವಾಗಿ ಇದು ಜನಮಾನಸಕ್ಕೆ ಗೊತ್ತಾಯ್ತು ಅಂತ ಹೇಳಿದ್ರೆ ಎಲ್ಲೋ 1% ಉಪಕಾರ ಆದಿತ್ತೆ ಅನ್ನುವಂತಹ ಒಂದು ಆಶಯ ಅಷ್ಟೇ. ಹೇಳಿ. ಪಟ್ಲ ಸತೀಶ್ ಶೆಟ್ಟಿ ಅವರ ಮಾತು ಅಂತ ಹೇಳಿದ್ರೆ ಕೇಳುವಂತಹ ಒಂದಷ್ಟು ಪೈಕಿ ನಮ್ಮ ಮಂಗಳೂರು ಸೀಮೆ ಹಾಗೂ ಕೋಸ್ಟಲ್ ಏರಿಯಾದಲ್ಲಿ ತುಂಬಾ ಇದೆ. ತಮ್ಮ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ಇವಾಗ ಎಷ್ಟೊಂದು ಯಕ್ಷಗಾನಗಳು ಈ ಕರೋನಾ ಕಾರಣದಿಂದಾಗಿ, ನಮ್ಮ ಲಾಕ್ಡೌನ್ ಕಾರಣದಿಂದಾಗಿ ನಿಂತು ಹೋಗಿದೆ. ತಮ್ಮ ಪಟ್ಲ ಫೌಂಡೇಶನ್ ವತಿಯಿಂದ ಕಲಾವಿದರ ಮನೆಗೆ ನೀವು ಅಕ್ಕಿ ದವಸ ಧಾನ್ಯಗಳನ್ನ ಒದಗಿಸ್ತಾ ಇರುವಂತಹ ಒಂದು ಮಹಾಯಜ್ಞಕ್ಕೆ ಕೈ ಜೋಡಿಸುವಂತಹ ಕೆಲಸವನ್ನ ಈ ಯಕ್ಷಗಾನವನ್ನ ಯಾರು ಆಡಿಸ್ಬೇಕು ಅಂತ ಹೇಳ್ಕೊಂಡಿರ್ತಾರೋ ಅಂತಹವರ ಅವ್ರ ಶಕ್ತರು ಯಾರಿರ್ತಾರೋ, ತುಂಬಾ ಯಾರು ಮುಂದೆ ಬರೋರು ಯಾರಿರ್ತಾರೋ ಅಂತವರನ್ನ ಈ ಒಂದು ಯಜ್ಞಕ್ಕೆ ಕೈಗೂಡಿಸುವಂತೆ ಮಾಡಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅದು ಒಂದು ಸೇವೆ ಹಾಗೆ ಅನ್ನುವಂತಹ ಒಂದು ಆಶಯ. ಯಾಕೆ ಕೇಳಿದ್ರೆ ನಮ್ಮ ಕರುನಾಡಿನ ಜನತೆ ಫಸ್ಟ್ ಆಫ್ ಆಲ್ ನಾವು ಯಾರತ್ರ ಕೂಡ ದೇಹಿ ಅನ್ನುವಂತಹ ಒಂದು ಮನೋಭಾವಕ್ಕೆ ನಮ್ಮ ಮನಸ್ಸು ಒಪ್ಪುವುದಿಲ್ಲ. ಸತ್ಯ. ಎಷ್ಟು ಕಷ್ಟದಿಂದ ಇದ್ರೂ ಕೂಡ ಕೊಡಿ ಅಂತ ಕೇಳುವಂತಹ ಮನಸ್ಸು ಯಾರಿಗೂ ಒಪ್ಪುವುದಿಲ್ಲ. ಹಾಗಂತ ಹೇಳ್ಕೊಂಡು ಪಟ್ಲ ಫೌಂಡೇಶನ್ ಅವರಿಗೆ ಯಾರ ಮನೆಯಲ್ಲಿ ಕಷ್ಟ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಿಕ್ಕೆ ಕಷ್ಟ ಸಾಧ್ಯ ಅದು. ಸೊ ಆಗ ನಾವಾಗೆ ತಲುಪಿಸ್ಬೇಕಂತಹ ಮಟ್ಟಕ್ಕೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ತುಂಬಾ ಪ್ರಮಾಣದ ನಮ್ಮ ಹತ್ರ ಆ ಒಂದು ಎಬಿಲಿಟಿ ನಮ್ಮ ಹತ್ರ ಇರ್ಬೇಕಾಗತ್ತೆ. ಅದಕ್ಕೆ ಎಲ್ಲರೂ 10 ಜನರು ಕೂಡ ಕೈ ಸೇರಿಸ್ಬೇಕಾಗತ್ತೆ. ಇವತ್ತು ನಾವು ಹೇಳ್ತೇವೆ ಲಾಕ್ಡೌನ್ ಇದ್ರೂ ಕೂಡ ಜನ ಬೀದಿಗೆ ಬರೋದು ನಿಟ್ಟಿಲ್ಲ ಅನ್ನುವಂತಹ ಆಪಾದನೆನ ನಾವು ಮಾಡ್ತೇವೆ. ಆದ್ರೆ ಜನರಿಗೆ ಬೇಕು ಅಲ್ವಾ? ಸತ್ಯ. ಹಾಗೆ ಬೇಕು ಅಂತ ಹೇಳಿದ್ದಾಗ ಹೋಗ್ಲೇಬೇಕು. ಯಕ್ಷಗಾನದ ಒಂದು ಕುಟುಂಬ ನಾವು ಕೇಂದ್ರೀಕರಿಸಿ ಮಾತಾಡೋದು ಅಂತ ಹೇಳಿದ್ರೆ ಇಲ್ಲಿರುವಂತವ್ರು ಯಾರು ಕೂಡ ಶ್ರೀಮಂತ ವರ್ಗದವರಲ್ಲ, ಮಧ್ಯಮ ವರ್ಗ ಹಾಗೂ ಕೆಳ ವರ್ಗದ ಜನರೇ ಯಕ್ಷಗಾನದಲ್ಲಿ ಇರುವಂತದ್ದು. ಅದರಲ್ಲಿಯೂ ಕೂಡ ನಾವು ಯೋಚನೆ ಮಾಡಬೇಕಾದದ್ದು ಮೇರು ಸ್ತರದ ಕಲಾವಿದರ ಮನೆಯನ್ನೂ ಅಲ್ಲ, ಕೆಳ ಸ್ತರದ ಕಲಾವಿದರು. ಈಗ ಯಕ್ಷಗಾನದ ವೇಷೋಪಕರಣ ರೆಡಿ ಮಾಡೋರು ಇರಬಹುದು, ಅಥವಾ ಲೈಟ್ ವರ್ಕ್ ಗಳನ್ನ ಮಾಡುವಂತವ್ರು ಇರಬಹುದು, ಇದನ್ನೇ ನಂಬ್ಕೊಂಡಿರುವಂತಹ ವಾದ್ಯಗೋಷ್ಠಿ ವೃಂದದವ್ರು ಇರ್ಬೋದು. ಇಂಥವ್ರಿಗೆಲ್ಲ ಕೆಲಸ ಇಲ್ಲ. ಇವರೆಲ್ಲರೂ ಕೂಡ ಯಕ್ಷಗಾನವನ್ನ ನಂಬಿಕೊಂಡೇ ಇರುವಂತವ್ರು ಇರುವ ಕಾರಣ ಅಂತವರನ್ನ ಮುಟ್ಟುವಂತಹ ಕೆಲಸಗಳನ್ನ ಪಟ್ಲ ಫೌಂಡೇಶನ್ ನ ಜೊತೆಗೆ ಹಲವು ಸಂಸ್ಥೆಗಳನ್ನ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಇವತ್ತಿನ ಒಂದು ನಮ್ಮ ಕೇಂದ್ರ ಸರ್ಕಾರ ಹೇಳಿರುವಂತಹ ಒಂದು ಮಾತು ಏನಂತ ಹೇಳಿದ್ರೆ, ಇವತ್ತು ನಾವು ಎಲ್ಲರೂ ಕೂಡ ಕೈ ಜೋಡಿಸ್ಕೊಳ್ಬೇಕು. ನಾನು ನೀನು ಅನ್ನುವಂಥದ್ದನ್ನ ಬಿಟ್ಟು ಎಲ್ಲರೂ ಸಹಕಾರಿ ಅನ್ನುವಂಥದ್ದನ್ನ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಒಂದು ನುಡಿಯನ್ನು ಬಿಡುಗಡೆ ಮಾಡಿದೆ. ನಾವು ಕೂಡ ಪ್ರಯತ್ನ ಪಡುವುದಕ್ಕೆ ಇಲ್ಲ, ಖಂಡಿತವಾಗಿಯೂ ಕಟ್ಟಾಯಿತು ಅಂತ ಕಾಣುತ್ತೆ. ಮತ್ತೆ ಸಮಯದ ಅಭಾವವಿದೆ. ಒಳ್ಳೆಯ ವಿಚಾರವನ್ನು ಹೇಳಿದರೆ ಖಂಡಿತವಾಗಿಯೂ ಅದರ ಬಗ್ಗೆ ನಾವು ಚಿಂತನೆ ಮಾಡ್ತೇವೆ ಮೇಡಮ್. ನಿಮ್ಮ ಸಲಹೆಗೆ ತುಂಬ ಧನ್ಯವಾದಗಳು.
ಎಸ್, ಅವ್ರು ಹೇಳಿರ್ತಕ್ಕಂಥ ಮಾತು ಮಾತ್ರ 100% ಸತ್ಯ. ಒಳ್ಳೆಯ ಚಿಂತನೆ ಅದು. ಒಳ್ಳೆ ರೀತಿಯಲ್ಲಿ ಮಾತಾಡಿದರು ಕಲಾವಿದರ ಬಗ್ಗೆ. ಯಾಕೆಂತ ಹೇಳಿದ್ರೆ ತುಂಬ ಕಲಾವಿದರು ನಮಗೆ ಈಗ ಯಾರು ಫೇಮಸ್ ಆಗಿದ್ದಾರೆ, ಯಾರು ತುಂಬ ಹೆಸರು ಮಾಡಿದ್ದಾರೆ, ಆ ಕಲಾವಿದರು ಕಾಣ್ತಾರೆ, ಅವರ ಕಷ್ಟಗಳು ಗೊತ್ತಾಗ್ತದೆ. ತುಂಬ ಜನ ಕಲಾವಿದರು, ನೈಪಥ್ಯ ಕಲಾವಿದರು, ಅವರೆಲ್ಲ ತುಂಬ ಸಂಕಷ್ಟದಲ್ಲಿ ನಮ್ಮ ಫೌಂಡೇಶನ್ಗೆ ಅಂತ ಕಲಾವಿದರಲ್ಲ, ಈ ಕಷ್ಟದಲ್ಲಿರುವವರೇ ಕಾಣುದು. ಖಂಡಿತ ಖಂಡಿತ ಅಲ್ಲ, ನಾನು ಜನರ ದೃಷ್ಟಿಯಿಂದ ಖಂಡಿತವಾಗಿಯೂ ಸತೀಶ್ ಶೆಟ್ರೆ, ಈಗ ಫೌಂಡೇಶನ್ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಮಾಡ್ತಾ ಇದೆ. ಸೊ ಕಳೆದ ವರ್ಷ ಕೂಡ ಪಟ್ಲ ಸಂಭ್ರಮ ಕಾರ್ಯಕ್ರಮ ನಡೀಲಿಲ್ಲ, ಈ ವರ್ಷ ನಿಗದಿಯಾದಿತ್ತು, ಈ ವರ್ಷ ನಡೀಲಿಲ್ಲ. ಸೊ ಒಂದಷ್ಟು ಕಲಾವಿದರು ಸಂಕಷ್ಟದಲ್ಲಿರುವವರಿಗೆ ದಾನ ಕಾರ್ಯಗಳು ಆ ಕಾರ್ಯಕ್ರಮದಲ್ಲಿ ನಡೀತಾ ಇತ್ತು, ಸತ್ಪಾತ್ರರಿಗೆ ಕೊಡ್ತಾ ಇದ್ವಿ. ಸೊ ಆ ಯೋಚನೆಗಳನ್ನು ಏನಾದರೂ ಹೇಗೆ ಅದು ಏನಾಗ್ತದೆ? ಅಲ್ಲ, ನಡೀತಾ ಇದೆ. ಈಗ ಅನೇಕ ಕಲಾವಿದರಿಗೆ ಆರ್ಥಿಕವಾಗಿ ಕೂಡ ನಾವು ತುಂಬ ಸಹಕಾರ ನೀಡಿದೆವು ಈ ವರ್ಷವೇ. ಕಳೆದ ಕೋವಿಡ್ನ ನಂತರವೇ ಸುಮಾರು ಜನ ಕಲಾವಿದರಿಗೆ ಮೆಡಿಕಲ್ ಬಿಲ್ ಆಗಲಿ, ಅನೇಕ ಅವರ ಸಂಕಷ್ಟಗಳನ್ನು ಅರಿತು ಮ್ಯಾಕ್ಸಿಮಮ್ ಅವರ ಬಗ್ಗೆ ಚಿಂತನೆಗಳನ್ನು ನಡೆಸಿ ಎನ್ಕ್ವೈರಿ ಮಾಡಿ ಅವರ ಕಷ್ಟದಲ್ಲಿರೋದು ಹೌದಾ ಅಂತೇಳಿ ಎಲ್ಲ ನೋಡಿ ಅವರಿಗೆ ಸಹಾಯವನ್ನು ಮಾಡಿದ್ದೇವೆ. ಈಗ ತಾನೇ ಕೆಲವು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಬಂದೆ, ಬೊಟ್ಟಿಗೆರೆ ಪುರುಷೋತ್ತಮ ಪಾಪ ಅವರು ಅಸೌಖ್ಯದಲ್ಲಿದ್ದರು, ಅವರಿಗೂ ಕೂಡ ನಮ್ಮ ಫೌಂಡೇಶನ್ ವತಿಯಿಂದ ಒಂದು ಕಿಂಚಿತ್ ಮತ್ತೊಂದು 50,000 ರೂಪಾಯಿ ಅವರ ಮೆಡಿಕಲ್ ಬಿಲ್ ನಾವು ಕೊಟ್ಟಿದ್ದೇವೆ. ಮತ್ತೊಬ್ಬರು ನಮ್ಮ ರವೀಂದ್ರ ಶೆಟ್ಟಿ ಹೊಸಂಗಡಿ ಅಂತ, ಅವರಿಗೂ ಮೆಡಿಕಲ್ ಬಿಲ್ ಒಂದು 25,000 ರೂಪಾಯಿ. ಹೀಗೆ ಅನೇಕ ಕಲಾವಿದರಿಗೆ ಅಂಥ ಮೊತ್ತಗಳನ್ನು ನಾವು ಆದರೆ ಪ್ರತಿಯೊಬ್ಬರು ಕಲಾವಿದರು ಕೂಡ ಅದನ್ನು ಯೋಚನೆ ಮಾಡಬೇಕು. ನಾನು ಒಬ್ಬ ಕಲಾವಿದನ ನೆಲೆಯಲ್ಲಿ ನನಗೆ ಸಿಕ್ಕಿದ ಅಭಿಮಾನಿ ಬಳಗವನ್ನು ಸೇರಿಸಿ ಇಂಥ ಒಂದು ಕೆಲಸಗಳನ್ನು ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಮಾಡ್ತಾ ಇದ್ದೇನೆ. ಕೆಲವರು ಅರ್ಜಿ ಹಾಕ್ತಾರೆ, ಇದ್ದವರು ಹಾಕ್ತಾ ಇದ್ದಾರೆ. ನಾವು ಎನ್ಕ್ವೈರಿ ಮಾಡುವಾಗ ಕೆಲವು ಕಡೆ ಅಂಥವ್ರಿಗೆ ಕೊಡಬೇಕಾಗಿಲ್ಲ, ಇಂಥಲ್ಲಿ ನಾವು ಕೆಲವು ನಿಂದನೆಗಳನ್ನು ಕೇಳಬೇಕಾಗತ್ತೆ. ಅದಕ್ಕೆ ನಾನು ಸದಾ ಸಿದ್ಧ. ನಿಂದನೆಗಳನ್ನು ಕೇಳುವಲ್ಲಿ ನಾನು ಎತ್ತಿದ ಕೈಯೇ. ಹಾಗೆ ಸಂತೋಷ. ಅದ್ರ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಕೊಡುವುದು ನಮ್ಮ ಫೌಂಡೇಶನ್ ಇಷ್ಟವರೆಗೆ ಸಹಕಾರ ಮಾಡಿದ್ದು ಕೂಡ ಯಕ್ಷಗಾನದ ಕಲಾವಿದರಿಗೆ ಎನ್ನುವುದು ಪ್ರತಿಯೊಬ್ಬ ಕಲಾವಿದರಿಗೂ ಗೊತ್ತಿರಬೇಕು. ನಾನು ನನ್ನ ಕುಟುಂಬದವರಿಗೆ ನಮ್ಮ ಫೌಂಡೇಶನ್ನಿಂದ ಏನು ಸಹಾಯ ಮಾಡಿದ್ದಿಲ್ಲ. ನನ್ನ ಕುಟುಂಬ ಯಕ್ಷಗಾನ ಕಲಾವಿದರು, ನನ್ನ ವೈಯಕ್ತಿಕ ಕುಟುಂಬ ಅಲ್ಲ. ಹಾಗಾಗಿ ನಿಮ್ಮ ಸೇವೆ ಮಾಡುವಂಥ ಸೌಭಾಗ್ಯ ನನಗೆ ಇನ್ನು ಸಿಗಲಿ ಅಂತೇಳಿ ನಾನು ಬೇಡ್ತಾ ಇದ್ದೀನಿ ಅಷ್ಟೇ. ಎಸ್ ಸತೀಶ್ ಶೆಟ್ರೆ, ಇನ್ನು ಇಷ್ಟು ಹೊತ್ತುಗಳ ಕಾಲ ನಮ್ಮ ಸ್ಟುಡಿಯೋದಲ್ಲಿ ಬಂದು ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ. ಕೊನೆಯದಾಗಿ ಕಲಾವಿದರಿಗೆ, ಅದೇ ರೀತಿ ನಿಮ್ಮ ಅಭಿಮಾನಿಗಳಿಗೆ ಹೇಳುವುದಾದರೆ ಏನು ಹೇಳಲಿಕ್ಕೆ ಇಚ್ಛೆಪಡ್ತೀರಿ? ದಯವಿಟ್ಟು ಜಾಗರೂಕರಾಗಿರಿ. ಕೋವಿಡ್ ತುಂಬ ಹರಡ್ತಾ ಇದೆ. ನಿಮ್ಮೆಲ್ಲರ ಆರೋಗ್ಯ ನಮಗೆ ಮುಖ್ಯ. ಇಂಥ ಒಂದು ಅವಕಾಶವನ್ನು ಈ ಸಮಯದಲ್ಲಿ ಕೂಡ ಒದಗಿಸಿಕೊಟ್ಟಂತಹ ಕಹಳೆ ನ್ಯೂಸು ನಮಗೆ ಕಳೆದ ವರ್ಷ ಕೂಡ ಕಹಳೆ ಚಾನೆಲ್ ನಮಗೆ ಆನ್ಲೈನ್ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ದೆ ನಾವು ಕಹಳೆ ಚಾನೆಲ್ ಮತ್ತೆ ಪಟ್ಲ ಫೌಂಡೇಶನ್ ಸೇರಿ ಆನ್ಲೈನ್ ಕಾರ್ಯಕ್ರಮದಲ್ಲೂ ಈ ರೀತಿ ಮಾಡ್ಲಿಕ್ಕೆ ಆಗ್ತದೆ ಎಂಬುದನ್ನು ತೋರಿಸಿಕೊಟ್ಟದ್ದು ಅದು ಕೂಡ ಪಾವಂಜಿ ಕ್ಷೇತ್ರದಲ್ಲಿ, ಪಾವಂಜಿ ಮೇಳದ ಅನಂತರ. ಅದೇ ಕಾರಣ ಅಂತ ಇರಬಹುದು, ಅದೇ ಕಾರಣವಿರ್ಲಿಕ್ಕೂ ಸಾಕು. ಅದಕ್ಕೆ ಒಂದು ಮುನ್ನುಡಿ ಬರೆದಿದ್ದೆ ಅಲ್ಲಿ. ಹಾಗಾಗಿ ಈ ಮೂಲಕ ನಿಮ್ಮಲ್ಲಿ ಒಂದು ಮಾತಾಡುವಂತಹ ಅವಕಾಶ ದೊರಕಿದ್ದು ನನ್ನ ಸೌಭಾಗ್ಯ. ಕಹಳೆ ಚಾನೆಲ್ನ ಎಲ್ಲ ಶ್ಯಾಮ ಸುದರ್ಶನ್ ಆಗಲಿ ನಿಮ್ಮ ಎಲ್ಲ ಸಿಬ್ಬಂದಿಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಜಾಗರೂಕರಾಗಿರಿ. ಕೊರೋನಾದಿಂದ ನಮಗೆಲ್ಲರಿಗೂ ಮುಕ್ತಿ ಸಿಗಲಿ. ಆದಷ್ಟು ಬೇಗ ಈ ದೇಶದಿಂದ ಈ ಪ್ರಪಂಚದಿಂದಲೇ ತೊಲಗಿ ಹೋಗಲಿ ಎಂಬುದಾಗಿ ನಾವು ಆರಾಧಿಸುವಂತಹ ದುರ್ಗಾ ಮಾತೆಯಲ್ಲಿ ಹಾಗೂ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥಿಸೋಣ ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೇನೆ. ಎಸ್ ಪಟ್ಲರೆ, ಅರ್ಥ ಮುಗಿಯಿತು. ಒಂದು ಮಂಗಳ ಪದ್ಯ ಪಟ್ಲರಿಂದ, ಒಂದು ಸುಬ್ರಹ್ಮಣ್ಯನ ಸ್ತುತಿ ಪಟ್ಲರ ಕಂಠದಿಂದ ಕೇಳಬೇಕು. ಒಂದು ಶ್ಲೋಕ ಪಟ್ಲರಿಂದ. ಷಡಾನನಂ ಕುಂಕುಮ ರಕ್ತವರ್ಣೋ ಮಹಾಮತಿಂ ದಿವ್ಯಮಯೂರವಾಹನಂ ಮಹಾಮತಿಂ ದಿವ್ಯ
ಮಯೂರವಾಗನು ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ ಗುಹಂ ಸದಾ ಶರಣಮಹಂ ಪ್ರಪದ್ಯೆ ಗುಹಂ ಸದಾ ಶರಣಮಹಂ ಪ್ರಪದ್ಯೆ ಆ ಎಸ್ ಪಟ್ಲ ಸತೀಶ್ ಶೆಟ್ರೆ, ಇಷ್ಟು ಹೊತ್ತುಗಳ ಕಾಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡದ್ದಕ್ಕಾಗಿ ನಿಮಗೆ ಕಹಳೆ ನ್ಯೂಸ್ ವತಿಯಿಂದ ಅನಂತ ಧನ್ಯವಾದಗಳು. ನಮಸ್ಕಾರ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತುಗಳ ಕಾಲ ಯಕ್ಷಗಾನ ರಂಗದ ಟ್ರೆಂಡ್ ಸೆಟ್ಟರ್ ಭಾಗವತ, ಸ್ಟಾರ್ ಭಾಗವತ, ಅದೇ ರೀತಿ ಕಲಾವಿದರ ಕಾಮಧೇನು ಪಟ್ಲ ಸತೀಶ್ ಶೆಟ್ಟಿಯವರು ಅವರ ಫೌಂಡೇಶನ್ ಮೂಲಕ ಯಾವ ರೀತಿಯ ಚಟುವಟಿಕೆಗಳು ನಡೀತಾ ಇದೆ, ಯಾವ ರೀತಿಯಾದಂಥ ಸಹಾಯ ಹಸ್ತವನ್ನು ಈ ಸಂದರ್ಭದಲ್ಲೂ ಕೂಡ ಅವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಹೇಳಿದವರಿದ್ದಾರೆ. ಮತ್ತು ಒಂದಷ್ಟು ಸಾಧ್ಯವಾದ ಮಟ್ಟಿಗೆ ಅವರು ಪದ್ಯಗಳನ್ನು ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ಸಮಾಜದ ಗಣ್ಯರು, ವಿವಿಧ ರಂಗದವರು ಬರಲಿಕ್ಕಿದ್ದಾರೆ. ಮುಂದಿನ ಸಂಚಿಕೆಗಳಿಗೆ ಕೂಡ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುವಂಥ ಹೊತ್ತಾಗಿದೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ.